ನಾನು ದೀಕ್ಷಾ ಬಂಗೇರ. ಆಸ್ತ್ರಾ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಮಹಾಕಾಳಿ ಪಡ್ಪು ಕೆಳದಾರಿಗೆ ನೀರಡ್ಡಿ. ಸ್ಮಾರ್ಟ್ ಸಿಟಿ ಮಂಗಳೂರಿನ ಬಹು ನಿರೀಕ್ಷಿತ ಕಾಮಗಾರಿಯಲ್ಲಿ ಒಂದಾಗಿರುವ ಮಹಾಕಾಳಿ ಪಡ್ಪು ಅಂಡರ್ ಪಾಸ್ನಲ್ಲಿ ಸಂಗ್ರಹವಾಗಿರುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿಲ್ಲ. ನೂರಾರು ವಿಘ್ನಗಳು ಅಡ್ಡಿಯಾಗಿದೆ. ಇದರ ಕುರಿತು ಒಂದು ವರದಿ ಇದೆ, ನೋಡೋಣ. ರೈಲ್ವೆ ಕೆಳ ಸೇತುವೆ ನಿರ್ಮಾಣ ಕಾಮಗಾರಿ 2022ರ ಡಿಸೆಂಬರ್ನಲ್ಲಿ ಆರಂಭವಾಗಿತ್ತು. ಒಂದು ವರ್ಷದಲ್ಲಿ ಮುಗಿಯುವ ಹಂತಕ್ಕೆ ಇತ್ತಾದರೂ ಅಂಡರ್ ಪಾಸ್ ಕೆಳಗೆ ಬಂಡೆ ಸಿಕ್ಕಿದ್ದು ಹಾಗೂ ಇತರ ಹಲವು ಕಾರಣಗಳಿಂದ ಕಾಮಗಾರಿ ವಿಳಂಬವಾಗಿದೆ. ಇದೀಗ 3 ವರ್ಷವಾಗುತ್ತಾ ಬಂದರೂ ಅಂಡರ್ ಪಾಸ್ ಸಂಚಾರಕ್ಕೆ ಮುಕ್ತವಾಗುವಂತೆ ಗೋಚರಿಸುತ್ತಿಲ್ಲ. ಕಾಮಗಾರಿ ನಡೆಸುವುದೇ ಸವಾಲು. ಕೆರೆಯಂತಾಗಿರುವ ಮಹಾಕಾಳಿ ಪಡ್ಪು ಅಂಡರ್ ಪಾಸ್ 3 ವರ್ಷವಾದರೂ ಮುಗಿಯದ ಕಾಮಗಾರಿ. ಅಂಡರ್ ಪಾಸ್ನಲ್ಲಿ ನೀರನ್ನ ತೆರವುಗೊಳಿಸುವ ನಿಟ್ಟಿನಲ್ಲಿ ಪೈಪ್ಲೈನ್ ಅಳವಡಿಕೆ ಕಾರ್ಯ ಪೂರ್ಣ, ನೀರು ಸರಾಗವಾಗಿ ಹರಿದು ಹೋಗಲು ವ್ಯವಸ್ಥೆ ಇಲ್ಲದೆ ಸಮಸ್ಯೆಯಾಗಿದೆ. ಅಂಡರ್ ಪಾಸ್ನ ನೀರನ್ನ ನೇತ್ರಾವತಿ ನದಿಗೆ ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಕಲ್ಪಿಸಬೇಕಿದೆ. ಜೊತೆಗೆ ಅಂಡರ್ ಪಾಸ್ನ ಆಳವನ್ನ ಕಡಿಮೆ ಮಾಡಿ ರಸ್ತೆಯನ್ನ ಎತ್ತರಗೊಳಿಸಿ ನೀರು ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸಿದ್ದಲ್ಲಿ ಹೆಚ್ಚಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಅಂಡರ್ ಪಾಸ್ ಬಳಿಯಲ್ಲೇ ಇದೆ ಮೊಯ್ಲಿಕೆರೆ. ಕಾಮಗಾರಿ ವಿಳಂಬವಾಗಿರುವುದೇ ಸ್ಥಳೀಯರಿಗೆ ಸಮಸ್ಯೆ. ಸ್ಮಾರ್ಟ್ ಸಿಟಿಯಿಂದ 30.7 ಕೋಟಿ ರೂಪಾಯಿ ಪಾವತಿ. ಅಂಡರ್ ಪಾಸ್ ಸಮೀಪದಲ್ಲಿ ಮೊಯ್ಲಿಕೆರೆ ಇದ್ದು ಕೆರೆಯ ನೀರು ಅಂಡರ್ ಪಾಸ್ಗೆ ವರದಿಯ ರೂಪದಲ್ಲಿ ಸೇರುತ್ತಿದೆ. ಜೊತೆಗೆ ಅಂಡರ್ ಪಾಸ್ ಹೆಚ್ಚು ಆಳ ಅಗೆದಿರುವ ಕಾರಣದಿಂದಾಗಿ ಈ ಜಾಗದಲ್ಲಿ ವರದಿಯೂ ಇದೆ. ಎಲ್ಲಾ ಕಡೆಯಿಂದ ಬಂದ ಮಳೆ ನೀರು ಅಂಡರ್ ಪಾಸ್ನಲ್ಲಿ ಸಂಗ್ರಹವಾಗುತ್ತಿದೆ ಎನ್ನುತ್ತಾರೆ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರು. ರೈಲ್ವೆ ಕೆಳ ಸೇತುವೆ ಕಾಮಗಾರಿ ವಿಳಂಬವಾಗಿರುವುದು ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಭಾಗದಲ್ಲಿ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಅದರಲ್ಲಿ ದ್ವಿಚಕ್ರ ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶವಿದೆ. ಕಿರಿದಾದ ಹಾಗೂ ಇಕ್ಕಟ್ಟಿನ ಓಣಿ ರಸ್ತೆಯಾಗಿರುವುದರಿಂದ ಬೆಳಗ್ಗೆ ಸಂಜೆ ಹೊತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳು ಸಾಕುವುದರಿಂದ ವಾಹನ ದಟ್ಟಣೆ ಉಂಟಾಗುತ್ತಿದೆ. ಲೆವೆಲ್ ಕ್ರಾಸಿಂಗ್ನಲ್ಲಿ ಗೇಟ್ ಹಾಕುವುದರಿಂದ ದಟ್ಟಣೆಯೂ ಹೆಚ್ಚಾಗಿರುತ್ತದೆ. ರೈಲ್ವೆ ಕೆಳ ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿ ಸ್ಮಾರ್ಟ್ ಸಿಟಿ ವತಿಯಿಂದ 30.7 ಕೋಟಿ ರೂಪಾಯಿ ಮೊತ್ತವನ್ನು ರೈಲ್ವೆ ಇಲಾಖೆಗೆ ಪಾವತಿ ಮಾಡಲಾಗಿದೆ. ರೈಲ್ವೆ ಇಲಾಖೆಯೇ ಟೆಂಡರ್ ಕರೆದು ಕಾಮಗಾರಿ ನಡೆಸಿದೆ. ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಹಾಗೂ ಉಳಿದ ಹಣದಲ್ಲಿ ಸಂಪರ್ಕ ರಸ್ತೆಗಳ ನಿರ್ಮಾಣವಾಗಬೇಕು. 2 ಭಾಗಗಳಲ್ಲಿ ಸ್ಮಾರ್ಟ್ ಸಿಟಿಯಿಂದ ಈಗಾಗಲೇ ಕಾಂಕ್ರೀಟ್ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇದೀಗ RUB ಕಾಮಗಾರಿ ಪೂರ್ಣಗೊಂಡು ಈ ಕೆಲೆಗಳ ಸಂಪರ್ಕ ರಸ್ತೆ ಜೋಡಣೆ ಕಾರ್ಯ ನಡೆಯಬೇಕಿದೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಎಸ್, ಈ ಸುದ್ದಿಯ ಬಗ್ಗೆ ನಾವಿವತ್ತು ಮೋಹನ್ ಬೋಳಂಗಿ ಸರ್ ಜೊತೆ ಚರ್ಚಿಸಲಿಕ್ಕಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಅಂಡರ್ ಪಾಸ್ ಕೆಲಸ ಈ ಥರ ಸ್ಲೋ ಆಗ್ತಾ ಬಂದು ಒಂದು 3 ವರ್ಷ ಆಗ್ತಾ ಬಂತು ಸರ್. ಇದು ಯಾಕೆ ಈ ಥರ ಸ್ಲೋ ಆಗ್ತಾ ಇದೆ ಅಂತ? ನೋಡಿ, ಆರಂಭದಲ್ಲಿ ಈ ಅಂಡರ್ ಪಾಸ್ ಅನ್ನ ಪ್ರಾಜೆಕ್ಟ್ ಬಂದಾಗ ಮಹಾನಗರ ಪಾಲಿಕೆ ಮತ್ತು ರೈಲ್ವೆ ಇಲಾಖೆಯ ಮಧ್ಯೆ ಒಂದು ಅಗ್ಗಜಗ್ಗಾಟ ಇತ್ತು. ಓಕೆ, ಮಹಾನಗರ ಪಾಲಿಕೆ ಅದನ್ನು ನಿರ್ಮಿಸಬೇಕು ಅಲ್ಲವಾ ರೈಲ್ವೆ ಇಲಾಖೆ ನಿರ್ಮಿಸಬೇಕು ಅಂತ. ರೈಲ್ವೆ ಇಲಾಖೆ ನಿರ್ಮಿಸಬೇಕಾದ ಅದರ ವೆಚ್ಚವನ್ನು ಭರಿಸುವವರು ಯಾರು ಅಂತ ಪ್ರಶ್ನೆ ಬಂತು. ಅದ್ರ ಬಗ್ಗೆ ಸ್ಥಳೀಯ ಶಾಸಕರು, ಸಂಸದರು ಇವರೆಲ್ಲ ಮಾತುಕತೆ ಎಲ್ಲ ನಡೆಸಿ ಮಹಾನಗರ ಪಾಲಿಕೆಯು ರೈಲ್ವೆ ಇಲಾಖೆಗೆ ನಿಗದಿತ ಮೊತ್ತವನ್ನು ಪಾವತಿಸಬೇಕು ಮತ್ತು ರೈಲ್ವೆ ಇಲಾಖೆಯೇ ಅವರ ಕಾಂಟ್ರಾಕ್ಟರ್ಗಳ ಮೂಲಕ ಟೆಂಡರ್ ಕರೆದು ಆ ಯೋಜನೆಯನ್ನು ಪೂರ್ತಿಗೊಳಿಸಬೇಕು ಅನ್ನುವಂಥ ಪ್ರಸ್ತಾಪ ಬಂತು. ಅದಕ್ಕೆ ಒಪ್ಪಿಗೆಯು ಸಿಕ್ಕಿತು. ಮಹಾನಗರ ಪಾಲಿಕೆ ಹತ್ರ ಆ ಸಂದರ್ಭದಲ್ಲಿ ದುಡ್ಡಿರಲಿಲ್ಲ. 30 ಕೋಟಿ ರೂಪಾಯಿ ರೈಲ್ವೆ ಇಲಾಖೆಗೆ ಪಾವತಿ ಮಾಡಬೇಕು. ಎಷ್ಟೊತ್ತಿಗೆ ಮಂಗಳೂರು ಮಹಾನಗರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಬಂತು. ಅದರಲ್ಲಿ ಅನುದಾನ ಬಂತು. ಆ ಅನುದಾನದಲ್ಲಿ 30 ಕೋಟಿ ರೂಪಾಯಿಗಳ ರೈಲ್ವೆ ಇಲಾಖೆಗೆ ಮಹಾನಗರ ಪಾಲಿಕೆ ಪಾವತಿ ಮಾಡಿತು. ಅದರ ನಂತರ ಅವರು ಟೆಂಡರ್ ಕರೆದು ಕಾಂಟ್ರಾಕ್ಟ್ ಕೊಟ್ಟರು. ಅದರಲ್ಲಿ ಈಗ ಆಲ್ರೆಡಿ ಸುಮಾರು 20 ಕೋಟಿ ರೂಪಾಯಿಗಳಷ್ಟು ಅವರು ಖರ್ಚು ಮಾಡಿದ್ದಾರೆ ರೈಲ್ವೆ ಇಲಾಖೆ ಸಂಬಂಧಪಟ್ಟಾಗೆ. ಯಾಕಂತ ಹೇಳಿದ್ರೆ ಅದು ಡಬಲ್ ರೋಡ್ನ ಟನಲ್ ನಿರ್ಮಾಣ ಆಗಿದೆ. ಇಲ್ಲಿಂದ ಟ್ರೈನ್ಗಳು ಹೋಗ್ಲಿಕ್ಕೆ ಏನೋ ತೊಂದರೆ ಆಗದಂತೆ ಅದರ ಕಾಮಗಾರಿಯನ್ನು ನಿರ್ವಹಿಸಲಾಗಿದೆ.
ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ರೈಲ್ವೆ ಸಂಚಾರವನ್ನು ಮೊಟಕುಗೊಳಿಸಲಾಗಿತ್ತೇ ಹೊರತು ನಿರಂತರವಾಗಿ ರೈಲ್ವೆ ಸಂಚಾರ ಮೊಟಕುಗೊಂಡಿಲ್ಲ. ಆ ರೀತಿಯಾಗಿ ಮಾಡಿದೆ. ಈಗ ಸಮಸ್ಯೆ ಇರುವುದು ಏನಂತ ಹೇಳಿದ್ರೆ ಆ ಟನಲ್ಗಳಿಗೆ ಸಂಪರ್ಕ ರಸ್ತೆಯನ್ನು ಜೋಡಿಸುವಂತ ಕೆಲಸ. ಅದು ಕಳೆದ ಒಂದು ವರ್ಷದಿಂದ ನಡೀತಾ ಇದೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಒಂದನೇದ್ದು ಅದಕ್ಕೆ ಕನೆಕ್ಟ್ ಆಗಿರುವಂತಹ ಡಬಲ್ ರೋಡ್ ಏನಿದೆ ಅದು ಕಾಂಕ್ರೀಟ್ ಸಿದ್ಧಗೊಂಡಿದೆ. ಎಲ್ಲಿ ಅಂದ್ರೆ ನಿಮ್ಮ ಹೈವೇಯಿಂದ ಅಲ್ಲಿಯವರೆಗೆ ಮತ್ತು ಮಾರ್ಗನ್ಸ್ ಗೇಟ್ನಿಂದ ಅಲ್ಲಿಯವರೆಗೆ ಆ ಪ್ರದೇಶದವರೆಗೆ ಡಬಲ್ ರೋಡ್ ಇದಾಗಿದೆ. ಅದರ ನಂತರ ಅದು ನೀವು ಟನಲ್ಗೆ ಕನೆಕ್ಟ್ ಮಾಡುವಂತಹ ಜಾಗ ಏನಿದೆ ಅದು ಸ್ವಲ್ಪ ತಗ್ಗಿನಲ್ಲಿದೆ. ಆ ತಗ್ಗಿನಲ್ಲಿದ್ದರಿಂದ ಅಲ್ಲಿ ಮಣ್ಣು ತೆಗೆದ ಕೂಡ ಈಚೆಯಿಂದ ನೀರು ನುಗ್ತದೆ. ಅದರ ಪಕ್ಕದಲ್ಲೇ ಮೈಲಿ ಕೆರೆ ಅಂತ ಕೆರೆ ಇದೆ, ಅದರಿಂದ ನೀರಿನ ಹೊರತೆ ಇದೆ. ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಅದು ಆ ಪ್ರದೇಶ ತಗ್ಗು ಪ್ರದೇಶ. ಎಲ್ಲ ಈ ಕಡೆಯಿಂದ ಅದು ಮಾರ್ಗನ್ ಕಡೆಯಿಂದ, ಮಾಂಕಾಳಿ ಪಡುಪು ಕಡೆಯಿಂದ, ಈ ಕಡೆಯಿಂದೆಲ್ಲ ಬರುವಂತ ಮಳೆ ನೀರು ಎಲ್ಲ ಆ ಭಾಗದಿಂದಲೇ ಹೋಗಿ ನೇತ್ರಾವತಿ ನದಿಗೆ ಸೇರುವಂಥದ್ದು. ನೀವು ಮಳೆ ನೀರನ್ನು ನೀವು ತಡೆದು ನಿಲ್ಲಿಸಲಿಕ್ಕೆ ಆಗಲ್ಲ. ಅದನ್ನು ಬದಲಿ ವ್ಯವಸ್ಥೆಯಾಗಿ ನೀವು ಅದನ್ನು ಮಾರ್ಪಾಡು ಮಾಡಬೇಕು. ಇಲ್ಲದ್ರೆ ಅದು ಯಾವ ದಾರಿಯಲ್ಲಿ ಹೋಗ್ತಾ ಇತ್ತು ಅದೇ ದಾರಿಯಲ್ಲಿ ಹೋಗ್ತಾ ಇರ್ತದೆ. ಆದ್ದರಿಂದಾಗಿ ಮಳೆ ನೀರು ಸರಾಗವಾಗಿ ಹೋಗ್ತಿದ್ದರಿಂದ, ಯಾಕಂದ್ರೆ ಅದು ತಗ್ಗು ಪ್ರದೇಶ ಆಗಿದ್ದರಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಇದನ್ನು ಆರಂಭದಲ್ಲಿಯೇ ಇವರು ಆಲೋಚನೆ ಮಾಡಬೇಕಿತ್ತು. ಈ ರೀತಿಯಾಗಿ ಏನು ಮಾಡಿದ್ರೆ ಏನು ಆಗ್ಬೋದು, ಹೇಗೆ ಅದನ್ನು ನಿರ್ವಹಿಸುವುದು ಅಂತ ಹೇಳಿ. ಒಟ್ಟಾರೆಯಾಗಿ ಆ ಅಂಡರ್ ಪಾಸ್ ಅನ್ನು ಮೇಲ್ಮಟ್ಟಕ್ಕೆ ಏರಿಸಲಿಕ್ಕೂ ಆಗುವುದಿಲ್ಲ. ನೀವು ಅಂಡರ್ ಪಾಸ್ ಅಂತ ಹೇಳಿದ್ರೆ 5.5 ಮೀಟರ್ ಎತ್ತರ ಇರಲೇಬೇಕು. ಯಾಕಂತ ಹೇಳಿದ್ರೆ ಆ ಎತ್ತರದ ಲಾರಿಗಳು ಆ ಅಂಡರ್ ಪಾಸ್ನೊಳಗೆ ಹೋಗ್ಲೇಬೇಕು. ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇರುವಂತಹ ಅಂಡರ್ ಪಾಸ್ಗಳ ಎತ್ತರದ ಮಿತಿ 5.5 ಅಡಿ. ಯಾಕಂದ್ರೆ ಅದಕ್ಕಿಂತ ಎತ್ತರದ ವಾಹನಗಳು ಹೋಗುವಾಗಿಲ್ಲ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋಗುವಾಗಿಲ್ಲ. ಅದಕ್ಕಾಗಿ ಅಂಡರ್ ಪಾಸ್ ಅನ್ನು ಅದೇ ಇದಕ್ಕೆ ಮಿತಿಗೊಳಿಸುವುದು. ಅದು ಅಷ್ಟಕ್ಕೆ ಮಿತಿಗೊಳಿಸಲೇಬೇಕು. ಆದ್ರಿಂದ ಅಲ್ಲಿ ತಗ್ಗಾಗಿದ್ದಂಥ ಪ್ರದೇಶವನ್ನ ನೀವು ಮಣ್ಣು ಹಾಕಿ, ಜಲ್ಲಿ ಹಾಕಿ, ಬಾರ್ಡರ್ಸ್ ಹಾಕಿ ಅದನ್ನ ಎತ್ತರ ಮಾಡುವಂತ ಪರಿಸ್ಥಿತಿ ಇಲ್ಲ. ನೀವು ಅಷ್ಟು ಎತ್ತರ ಇಲ್ಲ. ಯಾಕಂದ್ರೆ ರೈಲ್ವೆ ಹಳಿಯನ್ನು ನೀವು ಬದಲಾವಣೆ ಮಾಡುವಾಗಿಲ್ಲ. ಕೆಳಗಿನಿಂದ ನೀವು ಆ ತಗ್ಗನ್ನು ಉಳಿಸ್ಕೊಳ್ಳೇಬೇಕು. ಆ ತಗ್ಗನ್ನು ಉಳಿಸಿಕೊಂಡ್ರೆ ಈ ನೀರಿನ ಸಮಸ್ಯೆ ಸೃಷ್ಟಿಯಾಗ್ತದೆ. ಈ ನೀರಿಗೆ ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ಬೇಕು. ಯಾಕಂತ ಹೇಳಿದ್ರೆ ಆ ನೀರನ್ನು ಅದಕ್ಕಿಂತ ತಗ್ಗಿನ ಭಾಗದಿಂದ ಹರಿದು ಹೋಗುವಂತ ವ್ಯವಸ್ಥೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇಂಥ ಅಂಡರ್ ಪಾಸ್ಗಳಲ್ಲಿ ಇದೇ ಸಮಸ್ಯೆ ಕಳೆದ ಹಲವು ವರ್ಷಗಳಿಂದ ಇಲ್ಲ. ಪ್ರತಿ ಅಂಡರ್ ಪಾಸ್ ಅಲ್ಲಿ ಸಮಸ್ಯೆ ಇದೆ. ನೀವು ಪಡೀಲ್ ಅಂಡರ್ ಪಾಸ್ ಇರ್ಬೋದು, ಇಲ್ಲಿನ ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತಹ ಬಜಲ್ ರಸ್ತೆ ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತ ಅಂಡರ್ ಪಾಸ್ ಇರ್ಬೋದು. ಅದರಲ್ಲಿ ಏನಿಲ್ಲ, 6 ಅಡಿ 8 ಅಡಿ ನೀರು ನಿಲ್ತದೆ ಒಂದು ಮಳೆ ಬಂದ್ರೆ. ನೀರನ್ನು ಮತ್ತೆ ಅಲ್ಲಿ ಪಂಪಿಂಗ್ ಮಾಡಿ ನೀರನ್ನು ಹೊರ ಚೆಲ್ಲುವಂತ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲರಲ್ಲಿ ವಾಹನ ಹೋಗ್ಲಿಕ್ಕೆ ಆಗುವುದಿಲ್ಲ, ಬಸ್ಗಳು ಹೋಗ್ಲಿಕ್ಕೆ ಆಗುವುದಿಲ್ಲ. ಒಂದು ಸೇಮ್ ಸಮಸ್ಯೆ ಪಡೀಲಿಂದ ಕೆಳಗೆ ರಾಷ್ಟ್ರೀಯ ಹೆದ್ದಾರಿಯ ಅಂಡರ್ ಪಾಸ್ ಎಲ್ಲ ಇದೆ. ಅಲ್ಲಿ ಒಂದು ಬದಿಯಲ್ಲಿ ಮಾತ್ರ ನೀರು ನಿಲ್ತದೆ, ಇನ್ನೊಂದು ಬದಿಯಲ್ಲಿ ನೀರು ನಿಲ್ಲ. ಮಂಗಳೂರು ಕಡೆಗೆ ಬರುವ ರಸ್ತೆಯಲ್ಲಿ ನೀರು ನಿಲ್ಲಲ್ಲ, ಮಂಗಳೂರು ಕಡೆಯಿಂದ ಹೋಗುವ ರಸ್ತೆಯಲ್ಲಿ ನೀರು ನಿಲ್ತದೆ. ಆ ನೀರನ್ನು ಹೊರಗೆ ಹಾಕುವಂತ ವ್ಯವಸ್ಥೆ ಇಲ್ಲ. ಸಾಮಾನ್ಯ ಸಮಸ್ಯೆ ಅಂತ ಹೇಳ್ಬೋದು ಸರ್. ಸಾಮಾನ್ಯ ಸಮಸ್ಯೆ ಅಲ್ಲ, ಇದು ನಿರಂತರ ಸಮಸ್ಯೆ. ನೀವು ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಲೇಬೇಕು. ಯಾಕೆ ಮಳೆ ಬಂದ್ರೆ ಮಾತ್ರ ಅದು ಅಂತ ಹೇಳಿ ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಲೇಬೇಕು. ಆ ಮಳೆ ನೀರನ್ನು ನೀವು ನಿಗದಿತವಾಗಿ ಯಾವುದಾದ್ರೂ ಒಂದು ನೀರು ಹರಿಯುವ ತೋಡಿಗೆ ಕನೆಕ್ಟ್ ಮಾಡಲೇಬೇಕು. ಇಲ್ಲದ್ರೆ ಈ ಸಮಸ್ಯೆ ಪರಿಹಾರ ಆಗುದಿಲ್ಲ. ಇವತ್ತು ಒಂದು ವೇಳೆ ನೀವು ಅಲ್ಲಿ ಮಣ್ಣಾಕಿ ಏನ ಮಾಡಿ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಬಹುದು, ನಿಮ್ಗೆ ಬಿಲ್ ಬರ್ಬೋದು. ಆದ್ರೆ ಮಳೆಗಾಲದಲ್ಲಿ ಅಲ್ಲಿ ನೀವು ದೋಣಿಯಲ್ಲೇ ಹೋಗ್ಬೇಕೇ ಹೊರತು ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಂತಹ ಪರಿಸ್ಥಿತಿ ಇರುವಂತದ್ದು. ಅದರಿಂದಾಗಿ ಅದನ್ನು ಯಾವ ಇಂಜಿನಿಯರ್ ಅದಕ್ಕೊಂದು ಡಿಸೈನ್ ಮಾಡಿದ್ದಾನೆ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಅವನ ತಲೆಗೆ ಮಾತ್ರ ಕೊಡ್ಬೇಕು ಯಾವ್ದನ್ನಾದ್ರೂ ಒಂದು. ಯಾಕಂತ ಹೇಳಿದ್ರೆ ಅವರಿಗೆ ಕಲ್ಪನೆ ಇರಬೇಕು, ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂತ ಕಲ್ಪನೆ ಇರಬೇಕು. ಅಂತ ಕಲ್ಪನೆಗಳೇ ಇಲ್ಲದಂತಹ ಕೇವಲ ಸರ್ಕಾರ ಅನುದಾನ ಕೊಡ್ತದೆ, ಆ ಅನುದಾನದಲ್ಲಿ ನಾವೊಂದು ಕಾಮಗಾರಿ ಮಾಡ್ತೇವೆ, ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತೇವೆ,
ಆದ್ರಿಂದಾಗಿ ಅದನ್ನು ಇದು ಮಾಡ್ತೇವೆ ಅಂತ ಹೇಳಿ ಇರುವಂತದ್ದು. ಓಕೆ ಸರ್, ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಈಗ ರೈಲ್ವೆ ಅಂಡರ್ ಪಾಸ್ ಹೋರಾಟ ಸಮಿತಿಯ ಪ್ರಮುಖರಾದಂತಹ ಯೋಗಿ ಶೆಟ್ಟಿ ಜಪ್ಪು ಇದ್ದಾರೆ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮಹಾಕಾಳಿ ಬಡಪು ಕಾಮಗಾರಿ ಇನ್ನೂ ಮುಗಿದಿಲ್ಲ, 3 ವರ್ಷ ಆಗ್ತಾ ಬಂದ್ರು, ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾ ಬರ್ತಾ ಡಿಲೇ ಆಗ್ತಾ ಇದೆ ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ನೋಡಿ ಮೇಡಮ್, ನಾವು ಯಾವಾಗಲೂ ಒಂದು ಕೆಲಸ ಮಾಡ್ಬೇಕಂದ್ರೆ, ಇವತ್ತು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಯ ಒಂದು ತಾಂತ್ರಿಕ ಸಮಿತಿ ಅಂತ ರಚನೆ ಮಾಡಿರ್ತಾರೆ. ಅದರಲ್ಲಿ ಅಲ್ಲಿ ಆ ಜಾಗದಲ್ಲಿ ಹೋಗುವಂತ ನೀರಿನ ವ್ಯವಸ್ಥೆ ಹೇಗೆ ಉಂಟು, ವಾಟರ್ ಲೆವೆಲ್ ಹೇಗೆ ಉಂಟು, ಅಲ್ಲಿ ಅಂಡರ್ ಅಲ್ಲಿ ಕೇಬಲ್ ವೈರ್ ಉಂಟಾ, ಎಲೆಕ್ಟ್ರಿಕಲ್ ವೈರ್ ಹೋಗಿದ, ಎಲ್ಲ ಅದ್ರ ಬಗ್ಗೆ ಫಸ್ಟ್ ಒಂದು ತಾಂತ್ರಿಕ ಸಮಿತಿ ಮಾಡ್ತಾರೆ, ಯಾವ ರೀತಿಯಲ್ಲಿ ಉಂಟು ಅಂತ. ಇವರು ಎಂತ ಮಾಡ್ಬೇಕು, ಇದೊಂದು ಯಾವುದೇ ಒಂದು ಕೆಲಸ ಯೋಜನೆ ಮಾಡ್ಬೇಕು, ಇಷ್ಟು ದೊಡ್ಡ ಒಂದು ಯೋಜನೆಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಇವರು ಅದರ ಭೂವಿಜ್ಞಾನಿಗಳು ಅದ್ರ ಸಾಯಿಲ್ ಲೆವೆಲ್ ಎಷ್ಟುಂಟು, ಅದರ ಮಣ್ಣಿನ ವ್ಯವಸ್ಥೆ ಯಾವ ರೀತಿಯಲ್ಲಿ ಉಂಟು, ಗುಣಮಟ್ಟ ಹೇಗೆ ಉಂಟು, ಮತ್ತೆ ಅಲ್ಲಿ ಹತ್ರದಲ್ಲೇ ನದಿ ತಡ ಉಂಟು, ಅಲ್ಲಿಂದ ನೀರು ವಾಪಸ್ ಬರೋ ಸಾಧ್ಯತೆ ಉಂಟಾ, ಅಲ್ಲಿ ನೀರಿದು ಒಳಹರಿವು ಯಾವ ರೀತಿಯಲ್ಲಿ ಉಂಟು, ಅದೆಲ್ಲ ಇವರು ಮಾಡ್ಬೇಕಿತ್ತು. ಯಾಕಂದ್ರೆ ಇವರಿಗೆ ಆಲ್ರೆಡಿ ಗೊತ್ತಾಗ್ಬೇಕು, ಯಾಕಂದ್ರೆ ಪಂಪ್ ಇರಿದ ಪರಿಸ್ಥಿತಿ ಗೊತ್ತುಂಟು ಇವರಿಗೆ, ಪಡಿಲಲ್ಲಿ ಅದ ಕಾಮಗಾರಿಗೆ ವಿಷಯ ಗೊತ್ತುಂಟು. ಇಲ್ಲಿ ಸಂದರ್ಭದಲ್ಲಿ ಸಹ ಇಂತ ಒಂದು ಪರಿಸ್ಥಿತಿ ಬರ್ಬೋದು ಅಂತ ಹೇಳ್ಕೊಂಡು ಇವರು ಮುಂದಾಲೋಚನೆಯನ್ನ ಮಾಡ್ಬೇಕಿತ್ತು. ಇವರು ಏಕಾಏಕಿ ಇವತ್ತು ನಮ್ಮ ಗೇಟ್ ಇದ್ದದನ್ನು ಗೇಟ್ ಅಲ್ಲಿ ಬಂದ್ ಮಾಡಿಕೊಂಡು ಇಲ್ಲಿಂದ ನೀವು ಈ ಸೈಡ್ ಹೋಗ್ಬೇಡಿ ಅಂತ ಹೇಳಿದ ನಂತರ ಪುನಃ ಈ ಸೈಡ್ ಎಲ್ಲರಿಗೂ ಕೂಡ ಜನರಿಗೆ ತೊಂದರೆ ಆಗುವಂತ ರೀತಿಯನ್ನು ಮಾಡಿದ್ದಾರೆ. ಯಾಕಂದ್ರೆ ಡೆಡ್ ಲೈನ್ 1 ವರ್ಷದಲ್ಲಿ ಅವ್ರು ಹೇಳಿ 1 ವರ್ಷದಲ್ಲಿ ಮುಗಿಸ್ತೇವೆ ಅಂತ ಹೇಳಿದ್ದಾರೆ. 1 ವರ್ಷ ಬಿಟ್ಟು 3 ವರ್ಷ ಆದ್ರೆ ಕೂಡ ಈಗ ಕೂಡ ಕಾಮಗಾರಿ ಅದು ಆಗ್ಲಿಲ್ಲ. ಅಲ್ಲದೆ ಅದು ಕೇವಲ ಜಪ್ಪು ಮಾಕಳಿ ಬಡ್ತಿನ ಜನರಿಗೆ ಹೋಗುವಂತ ರಸ್ತೆ ಅಲ್ಲ, ಆ ರಸ್ತೆಯಲ್ಲಿ ಸುಮಾರು ಕೇರಳದಿಂದ ಬರುವಂತ ಹಲವಾರು ಜನ, ಕಾಸರಗೋಡು ಆಗಿರ್ಬೋದು, ಬೇರೆ ಬೇರೆ ಬರೋ ಜನ ಆಗಿರ್ಬೋದು, ಇವತ್ತು ದೇರ್ಲಕಟ್ಟೆಯಿಂದ ಇರುವಂತ ಅದು ಏನಪ್ಪ ಯೂನಿವರ್ಸಿಟಿ ಆಗಿರ್ಬೋದು, KS ಹೆಗ್ಡೆ ನಿತ್ಯ ಯೂನಿವರ್ಸಿಟಿ ಆಗಿರ್ಬೋದು, ಅಥವಾ ಮಂಗಳೂರು ವಿಶ್ವವಿದ್ಯಾಲಯ ಅಲ್ಲಿಂದ ಬರುವಂತ ಜನಾರಾಗಿರ್ಬೋದು, ಅಥವಾ ಉಳ್ಳಾಲದಲ್ಲಿರುವಂತ ಹಲವಾರು ನಿಮ್ಮ ಮೀನಿನ ಫ್ಯಾಕ್ಟ್ರಿ ಇರ್ಬೋದು, ಬೇರೆ ಬೇರೆ ಫ್ಲೈಟ್ ಫ್ಯಾಕ್ಟ್ರಿ ಆಗಿರ್ಬೋದು, ಅಲ್ಲಿಂದ 10 ಜನರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಸಹ ಮಂಗಳೂರಿಗೆ ಬರ್ಬೇಕಾದ್ರೆ ಈಸಿಯೆಸ್ಟ್ ವೇ ಅಂದ್ರೆ ಮಾಕಳಿ ಪಡ್ಪಲ್ಲಿ ಬಂದ್ರೆ ಅವರು ಸುಮಾರು 7 ರಿಂದ 8 ಕಿಲೋಮೀಟರ್ ಅವ್ರು ಉಳಿತಾ ಇದೆ. ಯಾಕಂದ್ರೆ ಅವ್ರು ಪಂಪ್ ಆಯಿಲ್ ಹಾಕಿಕೊಂಡು ಜೋದಿ ಹಾಕಿಕೊಂಡು ನಮ್ಮ ಸ್ಟೇಟ್ ಬ್ಯಾಂಕ್ ಅದ ಪ್ರದೇಶ ಆಗಿರ್ಬೋದು, ಮಂಗಳದೇವಿ ಪ್ರದೇಶ ಬರ್ಬೇಕಾದ್ರೆ ಈಸಿಯೆಸ್ಟ್ ವೇ ಅಂದ್ರೆ ಅದು. ಆದ್ರೆ ಈ ವಿಷಯದಲ್ಲಿ ಇವರು ಎಂತ ಮಾಡಿದ್ರು ಅಂದ್ರೆ, ಇವರ ಒಂದು ಅವೈಜ್ಞಾನಿಕ ರೀತಿಯಿಂದಾಗಿಯೇ ಇವತ್ತು ಪರಿಸ್ಥಿತಿ ಬಂದಿದೆ. ಈಗ ನೋಡಿ, ಅಲ್ಲಿ 2 ಬಂಡೆಕಲ್ಲು ಈಗ ಸಿಕ್ಕಿದೆ, ಅದು ಈಗ ಉಡಿ ಮಾಡ್ಬೇಕು, ತೆಗಿಬೇಕಾದ್ರೆ ಇನ್ನೂ ಪೂರ ಟೈಮ್ ಹಿಡಿತದೆ. ಈ ಸೈಡ್ ಮೊಯ್ಲಿಕೆರೆ ಅಂತ ಉಂಟು, ಆ ಮೊಯ್ಲಿಕೆರೆಯಿಂದ ನೀರು ಹೊಸರು ಅದು ನೀರು ಬರ್ತಾ ಉಂಟು. ಮತ್ತೊಂದು ಈ ನದಿಗೆ ಒಂದು ಪೈಪ್ ಲೈನ್ ಹಾಕಿದ್ದಾರೆ, ಅಂದ್ರೆ ಇಲ್ಲಿನ ನೀರನ್ನು ಒಂದು ವೇಳೆ ಟ್ರೈನ್ ಆಗ್ಲಿಕ್ಕೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂತ ಒಂದು ಪೈಪ್ ಲೈನ್ ಮಾಡಿದ್ರೆ. ಆದ್ರೆ ಇವರು ಯೋಚನೆ ಮಾಡ್ಬೇಕು, ಇನ್ ಕೇಸ್ ಕೆಲವು ಸಂದರ್ಭದಲ್ಲಿ ನದಿಯ ನೀರು ಕೆಲವು ಸಲ ಏರಿಳಿತ ಆಗುವ ಸಂದರ್ಭದಲ್ಲಿ ಅಲ್ಲಿಯ ನೀರು ವಾಪಸ್ ಬರುವ ಸಾಧ್ಯತೆ ಸಹ ಉಂಟು. ಅದಕ್ಕೋಸ್ಕರ ನಮ್ಮ ವಿನಂತಿ ಅಂದ್ರೆ, ಈಗ ಆಲ್ರೆಡಿ ಇಷ್ಟು ಡೀಲ್ ಆಗಿದೆ, ಆದಷ್ಟು ನೀವು ಹೆಚ್ಚಿನ ಕಾರ್ಮಿಕರನ್ನ ಅದಕ್ಕೆ ತೊಡಗಿಸಿ, ಹೆಚ್ಚಿನ ಇಂಜಿನಿಯರ್ ಗಳನ್ನ ಹಾಕಿಕೊಂಡು ಎಲ್ಲರೂ ಸಹ ಅದನ್ನು ತೊಡಗಿಸುವಂತ ಕೆಲಸ ಮಾಡ್ಬೇಕು ಅಂತ ನಮ್ಮ ಒತ್ತಾಯ. ಇಲ್ಲದಿದ್ರಲ್ಲಿ ಪಕ್ಷದಲ್ಲಿ ಪುನಃ ನಾವು ಕಳೆದ ಒಂದು ಸಾಧಾರಣ 14 ವರ್ಷದಿಂದ ನಾವು ಹೋರಾಟ ಮಾಡಿದ್ದೇವೆ. ಅದು ರೈಲ್ ರಾಕ್ ಆಗಿರ್ಬೋದು, ರಸ್ತೆ ತಡೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ತುಳುನಾಡು ನೇತೃತ್ವದಿಂದ ಹೋರಾಟ ಮಾಡ್ತಿದ್ದೇವೆ. ಪ್ಲಸ್ ಮೊದಲಾಗಿ ತುಳುನಾಡು ವೇದಿಕೆಯವರು, ಮತ್ತೆ ಆನಂತರ ಇವರು ನಿರ್ಮಲಾ ನಗರ ಬಡಾವಣೆಯ ಸಮಿತಿಯವರು ಕೂಡ ನಮಗೆ ಬೆಂಬಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲದ್ರೆ ಪುನೊಮ್ಮೆ ನಾವು ದೊಡ್ಡ ರೀತಿಯಿಂದ ಹೋರಾಟ ಮಾಡುವಂತ ಅಗತ್ಯವಿದೆ, ನಾವು ಎದ್ದು ಕಾಣ್ತದೆ. ಅದಕ್ಕೆ ನಾವು ಒತ್ತಾಯ ಮಾಡೋದಂದ್ರೆ, ದಯವಿಟ್ಟು ಆದಷ್ಟು ಶೀಘ್ರದಲ್ಲಿ ನೀವು 1 ಅಥವಾ 2 ತಿಂಗಳೊಳಗೆ ಈ ಕೆಲಸವನ್ನು ನೀವು ಶೀಘ್ರದಲ್ಲಿ ನಮ್ಗೆ ಬಿಟ್ಟುಕೊಡಿ. ಇಲ್ಲದಿದ್ದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಪುನೊಂದ್ಸಲ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ಬೇಕಾ ಬಯಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ. ನಮಸ್ತೆ. ಧನ್ಯವಾದ. ನೋಡಿ, 10 ಹಲವು ಬಾರಿ ಇಲ್ಲಿ ಹೋರಾಟಗಳು ಯೋಗ ಶೆಟ್ಟಿ ಜಪ್ಪು ಮತ್ತಿತರರೆಲ್ಲ ಸೇರಿಕೊಂಡು ಅದನ್ನು ಹೋರಾಟ ಮಾಡಿದ್ರು. ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸ ಮಾಡಿದ್ರು. ಅಲ್ಲಿ ಅಂಡರ್ ಪಾಸ್ ಆಗಬೇಕು ಎನ್ನುವಂತ ಹೋರಾಟವನ್ನು ಶುರು ಮಾಡಿದವರು ಇವರು. ಅದು ಅನಿವಾರ್ಯ ಅಂತ ಹೇಳಿ. ಇಲ್ಲರಲ್ಲಿ ರೈಲ್ವೆ ಬರುವಾಗ ಗೇಟ್ ಆಗ್ತಾ ಇತ್ತು. ಕೇರಳದಿಂದ ಬರುವಂತ ರೈಲುಗಳಿಲ್ಲ, ಇಲ್ಲ ಕೇರಳ ಕಡೆಗೆ ಹೋಗುವ ರೈಲುಗಳು ದಿವಸಕ್ಕೆ 8-10 ಬಾರಿ ಅಲ್ಲಿ ರೈಲು ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಒಮ್ಮೆ ರೈಲು ಬರ್ತದೆ ಅಂತಂದ್ರೆ ಗೇಟ್ ಹಾಕಿದ್ರೆ ಕನಿಷ್ಠ 15 ನಿಮಿಷ 20 ನಿಮಿಷ ಗೇಟ್ ಇರ್ತದೆ. ಆಗ ಸುಮಾರು 100 ವಾಹನಗಳು ಎರಡೂ ಕಡೆಯಲ್ಲಿ ಬ್ಲಾಕ್ ಆಗ್ತದೆ. ಅದು ಕ್ಲಿಯರ್ ಆಗುವಾಗ ಇನ್ನೊಂದು ರೈಲು ಬರ್ತದೆ, ಪುನಃ ಅಷ್ಟೇ ವಾಹನಗಳು ಬ್ಲಾಕ್ ಆಗುತ್ತದೆ. ಅದು ಕ್ಲಿಯರ್ ಆಗುವಾಗ ಇನ್ನೊಂದು ಟ್ರೈನ್ ಬರ್ತದೆ. ಆ ರೀತಿಯ ಒಂದು ಪರಿಸ್ಥಿತಿ ಅಲ್ಲಿ ಇದ್ದದ್ದು. ಯಾಕಂತ ಹೇಳಿದ್ರೆ ಮಂಗಳೂರು ನಗರ ಪ್ರವೇಶಕ್ಕೆ ಅದು ಒಂದು ರೀತಿಯ ಹೆಬ್ಬಾಗಲಿದ್ದಂತೆ. ನಮ್ಮ ಪಂಪುವೆಲ್ ಹೇಗೆ ಹೆಬ್ಬಾಗಲಿದೆಯೋ ಅದೇ ರೀತಿ ಆ ಭಾಗ ಸಹ ಒಂದು ಹೆಬ್ಬಾಗಲು ಇದ್ದಂತೆ. ನೀವು
ಕಾಸರಗೋಡು ಕಡೆಯಿಂದ ಬರುವಂತ ಎಲ್ಲ ವಾಹನಗಳು ಮಂಗಳೂರು ನಗರಕ್ಕೆ ಪ್ರವೇಶ ಮಾಡಬೇಕು ಅಂತಂದ್ರೆ ಅದು ಅತ್ಯಂತ ಹತ್ತಿರದ ದಾರಿ. ಓಕೆ. ಕೇವಲ 1 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ನೀವು ಮಂಗಳದೇವಿ ದೇವಸ್ಥಾನ ರೀಚ್ ಆಗ್ತೀರಿ. ಓಕೆ. ಅಲ್ಲಿಂದ ಲೆಫ್ಟಿಗೆ ಬಂದ್ರೆ ನೀವು ನೇರ ಬಂದು ಪಾಂಡೇಶ್ವರ ರೀಚ್ ಆಗ್ತೀರಿ, ಸ್ಟೇಟ್ ಬ್ಯಾಂಕ್ ರೀಚ್ ಆಗ್ತೀರಿ. ಇಲ್ಲಿಂದ ಧಕ್ಕೆಯಿಂದ ಕೇರಳ ಕಡೆಗೆ ಹೋಗುವಂತಹ ಮೀನಿನ ಲಾರಿಗಳೆಲ್ಲ ಅದೇ ರೂಟಲ್ಲಿ ಹೋಗುವಂಥದ್ದು. ಯಾಕಂದ್ರೆ ಸಿಟಿ ಒಳಗೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಸಿಟಿ ಒಳಗೆ ಮೀನಿನ ಲಾರಿಗಳನ್ನ ಬರ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಸಿಟಿಯಿಂದ ಹೊರಗಿಂದ ಅದು ಲಾರಿಗಳು ಹೋಗಿ ಈಗ ಮೀನಿನ ಲಾರಿಗಳು ನೇರವಾಗಿ ಕೋಟಿ ಚೆನ್ನಯ್ಯ ಸರ್ಕಲ್ ಆಗಿ ಕಂಕನಡಿಯಾಗಿ ಹೋಗ್ತಾ ಇದೆ, ಸುತ್ತುವರೆದು ಹೋಗ್ತಾ ಇದೆ. 4-5 ಕಿಲೋಮೀಟರ್ ಸುತ್ತು ಬಳಕೆ ಹೋಗ್ಬೇಕು. ಅದು ಅತ್ಯಂತ ನಿಕಟ. ಅದಕ್ಕಿಂತಲೂ ಹೆಚ್ಚಾಗಿ ಏನು ಗೊತ್ತಾ ನಿಮಗೆ, ಕಲ್ಲಾಪು, ಆಡಂಕುದ್ರು, ತೊಕ್ಕೊಟ್ಟು, ಕೊಣಾಜೆ, ಉಳ್ಳಾಲ ಈ ಭಾಗದಲ್ಲಿ ಏನಾದರೂ ಅಗ್ನಿ ಅನಾಹುತ ಸಂಭವಿಸಿದ್ರೆ ಪಾಂಡೇಶ್ವರದಿಂದ ಅಗ್ನಿಶಾಮಕ ದಳದ ವಾಹನಗಳು ಹೋಗ್ಬೇಕಿದ್ರೆ ಕನಿಷ್ಠ ಅರ್ಧ ಗಂಟೆ ಸುತ್ತು ಬಳಸಬೇಕು. ಇದು 5 ನಿಮಿಷದಲ್ಲಿ ಹೋಗಿ ಅವರು ಹೈವೇ ರೀಚ್ ಆಗ್ತಾರೆ ಪಾಂಡೇಶ್ವರದಿಂದ. ಇಲ್ಲಿ ಅರ್ಧ ಗಂಟೆ ಬೇಕು, ಇಲ್ಲಿ ಅರ್ಧ ಗಂಟೆ ಬೇಕು. ಯಾಕಂದ್ರೆ ಹಂಪನಗಟ್ಟೆ ಬರಬೇಕು, ಜ್ಯೋತಿ ಬರಬೇಕು, ಜ್ಯೋತಿಯಿಂದ ಕಂಕನಾಡಿ ಬರಬೇಕು, ಕಂಕನಾಡಿಯಿಂದ ಪಂಪೇಲು ಬಂದು ಹೈವೇಗೆ ಬರಬೇಕು. ಅರ್ಧ ಗಂಟೆ ಬೇಕು. ಹೌದು. ಅದು ಅಗ್ನಿಶಾಮಕ ದಳದ ವಾಹನಗಳಿಗೆ, ಬೇರೆ ವಾಹನಗಳಿಗಾದ್ರೆ ಒಂದು ಗಂಟೆ ಬೇಕು. ಅಗ್ನಿಶಾಮಕ ದಳದ ವಾಹನಗಳಿಗೆ ಮತ್ತೆ ಹೈಯೆಸ್ಟ್ ಪೇಷಂಟ್ಗಳು ಕೇರಳದಿಂದ ಮಂಗಳೂರಿಗೆ ಬರುವಂತ ಪೇಷಂಟ್ಗಳಿದ್ದಾರೆ. ಅವರೆಲ್ಲ ಆಂಬ್ಯುಲೆನ್ಸ್ ಮೂಲಕ ಬರೋರಿದ್ದಾರೆ, ಇಲ್ಲದ ಆಂಬ್ಯುಲೆನ್ಸ್ ಮೂಲಕ ಅಲ್ಲಿ ಆ ಕಡೆಗೆ ಹೋಗುವವರಿದ್ದಾರೆ. ಅಂಥವರಿಗೆ ಸಹ ಈ ಅಂಡರ್ ಪಾಸ್ ಅತ್ಯಂತ ಪ್ರಮುಖವಾದದ್ದು. ಅಲ್ಲಿ ದಿವಸಕ್ಕೆ 10-15 ಬಾರಿ ಗೇಟ್ ಹಾಕಿ ವಾಹನ ನಿಲ್ಲಿಸಲಾಗುತ್ತಿದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಅಂಡರ್ ಪಾಸಿನ ಅವಶ್ಯಕತೆ ಇದ್ದದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ರಸ್ತೆ ಅಷ್ಟು ವಾಹನ ದಟ್ಟಣೆಯಿಂದ ಕೂಡಿರ್ತದೆ. ಕೇರಳದಿಂದ ಬರುವಂತ ಎಲ್ಲಾ ವಾಹನಗಳು ಆ ಮೂಲಕವೇ ಸಿಟಿ ಒಳಗೆ ಪ್ರವೇಶ ಮಾಡುವುದರಿಂದ ಅದು ಅಷ್ಟು ದಟ್ಟಣೆ ಇರುವಂತ. ಅದರಿಂದಾಗಿ ಅದು ಅಲ್ಲಿ ಅಂಡರ್ ಪಾಸ್ ಅಷ್ಟು ಪ್ರಮುಖವಾಗಿದೆ ಅಂತ ಬೇಡಿಕೆ ಇದ್ದದ್ದು. ಬೇಡಿಕೆ ಏನು? ಬೇಡಿಕೆ ಸುಮಾರು 15-20 ವರ್ಷಗಳಿಂದ ಬೇಡಿಕೆ ಇತ್ತು. ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಆಗಿ ಬೇಡಿಕೆ ಬಂದದ್ದಲ್ಲ, ಅದಕ್ಕಿಂತ ಮೊದಲೇ ಬೇಡಿಕೆ ಇತ್ತು. ಆ ಪ್ರದೇಶದಲ್ಲಿ ಕಾರ್ಪೊರೇಟರ್ ಆಗಿದ್ದವರು ಎಲ್ಲರೂ ಇದರ ಬಗ್ಗೆ ಹೋರಾಟ ಮಾಡಿದವರೇ, ಮಹಾನಗರ ಪಾಲಿಕೆಯ ಮೇಲೆ ಒತ್ತಡಗಳನ್ನು ಹೇರಿದವರೇ. ಅಂದ್ರೆ ಮಹಾನಗರ ಪಾಲಿಕೆಯು ಕಾಲಕಾಲಕ್ಕೆ ಅದನ್ನು ಏನಾದರೂ ತೇಪೆ ಹಚ್ಚಿಕೊಂಡು ಮುಂದುವರ್ತಿತ್ತೆ ಹೊರತು ಮತ್ತೆ ಇತ್ತೀಚೆಗೆ ಒಂದು 5 ವರ್ಷಗಳ ಹಿಂದೆ ಅದರ ಒತ್ತಡಗಳು ಜಾಸ್ತಿ ಆಯಿತು. ಮಂಗಳೂರು ನಗರ ಸ್ಮಾರ್ಟ್ ಸಿಟಿಯ ವ್ಯಾಪ್ತಿಗೆ ಬಂತು. ವ್ಯಾಪ್ತಿಗೆ ಬಂದಾಗ ಅನುದಾನ ಬರ್ತದಂತಾಯಿತು. ಆಗ ಎಲ್ಲ ರಸ್ತೆಗಳ ಅಗಲೀಕರಣಗೊಂಡವು, ಕಾಂಕ್ರೀಟೀಕರಣಗೊಂಡವು. ಎಲ್ಲೆಲ್ಲಿ ಅಂಡರ್ ಪಾಸ್ ಬೇಕು ಅನ್ನುವಂಥ ನೀಲನಕಾಶೆ ಸಿದ್ಧಾದಾಗ ಸುರಿಗೆ ಪ್ರಸ್ತಾಪ ಬಂದದ್ದೇ ಮಾಂಕಾಳಿ ಬಡಪು ಅಂಡರ್ ಪಾಸ್. ಅದರ ನಂತರ ನಿಮಗೆ ಬಜಾಲ್ ಅಂಡರ್ ಪಾಸ್ ಬಂದದ್ದು. ಅಲ್ಲಿ ಒಂದು ಅಂಡರ್ ಪಾಸ್ ಆಗ್ಬೇಕಂತೇಳಿ ಅಲ್ಲಿ ಅವರು ಹೋರಾಟ ಶುರು ಮಾಡಿದ್ದು ಸುಮಾರು 10 ವರ್ಷಗಳ ಹಿಂದೆ. ಅಲ್ಲಿ ಅವರು ಹೋರಾಟ ಶುರು ಮಾಡಿದ್ದು 10-15 ವರ್ಷಗಳ ಹಿಂದೆ. ಅದು ಒಂದು 10 ವರ್ಷ ಹೋರಾಟದ ನಂತರ ಅಲ್ಲಿ ಒಂದು ಅಂಡರ್ ಪಾಸ್ ಸ್ಯಾಂಕ್ಷನ್ ಆದ್ದು. ಯಾಕಂದ್ರೆ ರೈಲ್ವೆ ಇಲಾಖೆಗೂ ಮಹಾನಗರ ಪಾಲಿಕೆಯ ಮಧ್ಯೆ ಸಮನ್ವಯತೆ ಇರಲಿಲ್ಲ. ರೈಲ್ವೆ ಇಲಾಖೆಯ ಅಧಿಕಾರಿಗಳು ಅಂದ್ರೆ ಅದು ಪಾಲ್ಘಾಟ್ ಸಬ್ ಡಿವಿಷನ್ಗೆ ಬರುವಂತದ್ರಿಂದಾಗಿ ಅವರೊಟ್ಟಿಗೆ ಸಂಸಾರ ಮಾಡ್ಲಿಕ್ಕೆ ಇವರಿಗೆ ಆಗ್ತಾ ಇರಲಿಲ್ಲ, ಮಾತುಕತೆ ಮಾಡ್ಲಿಕ್ಕೆ ಅಂತ ಹೇಳಿ. ನಾವು ಸಂಸಾರ ಅಂದ್ರೆ ಬೇರೆ ರೀತಿ ಅಲ್ಲ. ಯಾಕಂದ್ರೆ ಅವರಿಗೆ ಮಲಯಾಳಿ, ಇಂಗ್ಲಿಷ್, ಹಿಂದಿ ಬಿಟ್ರೆ ಬೇರೆ ಭಾಷೆ ಬರಲ್ಲ. ನಮ್ಮಂತ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಅವರ ಭಾಷೆ ಬರಲ್ಲ. ಈ ರೀತಿಯ ಸಮಸ್ಯೆಯಿಂದಾಗಿ, ಸಂವಹನ ಕೊರತೆಯಿಂದಾಗಿ ಇದೆಲ್ಲ ಅಂಡರ್ ಪಾಸ್ಗಳು ಬಾಕಿ ಉಳಿದದ್ದು. ಇವನು ರಾಷ್ಟ್ರೀಯ ಹೆದ್ದಾರಿ 48, ಈಗ 69 ಏನಾಗಿದೆ ಆಯ್ತಾ. ಅದರಲ್ಲಿ ಪಟೇಲ್ ಹತ್ರದ ಅಂಡರ್ ಪಾಸ್ ಸಹ ಎಷ್ಟೋ ವರ್ಷಗಳ ನಂತರ ಅದು ಡಬಲ್ ರೋಡ್ ಆಗುವಾಗ, ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಅಂಡರ್ ಪಾಸ್ ಅನ್ನು ಮಾಡಿದ್ದು. ಆ ರೀತಿಯಾಗಿ ಈ ರೈಲ್ವೆ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮಧ್ಯೆ ಸಮರ್ಪಕವಾದಂತ ಒಂದು ಸಮನ್ವಯತೆ ಇಲ್ಲ. ಇದೇ ಹಿಂದಿನ ಸಂಸದರಂತ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿ 3 ತಿಂಗಳಿಗೊಮ್ಮೆ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನು ಸರ್ಕಿಟ್ ಹೌಸ್ಗೆ ಕರೆಸಿ ಮೀಟಿಂಗ್ ಮಾಡ್ತಾ ಇದ್ರು. ಅವರು ಹೋಗಿ ರೈಲ್ವೆ ನಿಲ್ದಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು, ಅವ್ರ ಮೇಲೆ ಒತ್ತಡ ಇರ್ತಾ ಇದ್ರು. ಆದ್ರಿಂದಾಗಿ ರೈಲ್ವೆ ವ್ಯವಸ್ಥೆ ಸಾಕಷ್ಟು ಸುಧಾರಣೆ ಆಗಿದೆ.
ಆದ್ರೆ ಇಂತಹ ಸ್ಥಳೀಯ ಕೆಲವು ಸಮಸ್ಯೆಗಳು ಹಾಗೆ ಬಾಕಿ ಉಳಿದಿದೆ. ಸಣ್ಣ ಪುಟ್ಟ ವಿಚಾರಗಳು ಬಾಕಿ ಉಳಿದಿದೆ. ಆದ್ರೆ ಈ ಸಣ್ಣ ಪುಟ್ಟ ವಿಚಾರಗಳು ರೈಲ್ವೆ ಇಲಾಖೆಗೆ ಮಾತ್ರ, ಜನರಿಗೆ ಅಲ್ಲ. ಜನರಿಗೆ ಇದು ಅಂತದ್ದು ಗಂಭೀರ ಸಮಸ್ಯೆ, ನಿತ್ಯದ ಸಮಸ್ಯೆ. 5 ನಿಮಿಷ ತಲುಪೋ ದಾರಿನ ಅರ್ಧ ಗಂಟೆ ಸುತ್ತುವರಿಬೇಕು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಏನ್ ಮಾಡುವುದು ಅಂತ. ನಾರ್ಮಲ್ ಡೇಸ್ ಆದ್ರೆ ಏನೋ ತೊಂದರೆ ಏನಿಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಏನ್ ಮಾಡುದು. ಅದರಿಂದಾಗಿ ಇಂತಹ ಒಂದು ಪರಿಸ್ಥಿತಿಯನ್ನು ಆದಷ್ಟು ಶೀಘ್ರವಾಗಿ ಅವರು ಕಾಮಗಾರಿಯನ್ನು ಮುಗಿಸ್ಕೊಳ್ಬೇಕು. ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ಈಗ ನಾವು ಮೊದಲನೇದಾಗಿ ರೈಲ್ವೆ ಹೋರಾಟದ ಸಮಿತಿಯವರು ಇದ್ರ ಬಗ್ಗೆ ಒಂದಿಷ್ಟು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನು ನೀಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಇವತ್ತು ನಾವು ಮಾಕಾಳಿ ಪಡ್ಪು ಕೆಳ ಸೇತುವೆಯ ಬಳಿ ನಾವಿದ್ದೇವೆ. ಈ ಪ್ರದೇಶದಲ್ಲಿ ಸುಮಾರು ದಿನನಿತ್ಯ 46 ಟ್ರೈನ್ಗಳು ಓಡಾಡ್ತಿತ್ತು. ಅದೇ ರೀತಿಯಲ್ಲಿ ಸಾವಿರಾರು ಜನರು ಪ್ರಯಾಣಿಕರು ಪ್ರತಿದಿನ ಈ ರೋಡಲ್ಲಿಂದ ಹೋಗುವ ಸಂದರ್ಭದಲ್ಲಿ ರೈಲ್ ಗೇಟ್ ಬಿದ್ದ ಸಂದರ್ಭದಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಲ್ಲುವಂಥ ಪರಿಸ್ಥಿತಿಗೋಸ್ಕರ ಆ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಕಳೆದ 14-15 ವರ್ಷಗಳಿಂದ ತುಳುನಾಡು ರಕ್ಷಾ ವೇದಿಕೆ ನೇತೃತ್ವದಲ್ಲಿ ನಮ್ಮ ರಾಜಗೋಪಾಲ್ ಜಪ್ಪು, ನಮ್ಮ ಇಬ್ರಾಹಿಂರವರ ನೇತೃತ್ವದಲ್ಲಿ ನಾವು ಇಲ್ಲಿ ರೈಲ್ ರೋಕ್ ಆಗಿರ್ಬೋದು, ಜನಜಾಗೃತಿ ಸಭೆ ಆಗಿರ್ಬೋದು, ರಸ್ತೆ ತಡೆ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ನಾವು ಇದಕ್ಕೆ ನಾವು ಒಂದು ಕೆಳ ಸೇತುವೆ ಅಥವಾ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಇಲ್ಲೊಂದು ಬೇರೆ ಬೇರೆ ಕಡೆಯ ಜನರು ಇಲ್ಲಿ ಈ ರಸ್ತೆಯಲ್ಲಿ ಓಡಾಡೋ ಸಂದರ್ಭದಲ್ಲಿ ನಮಗೆ ಪ್ರತಿದಿನ ಇಲ್ಲಿ ಕಿರಿಕಿರಿ ಅನುಭವಿಸ್ತಿದೆ. ಹಾಗೆ ಪ್ರತಿದಿನ ಆ್ಯಂಬುಲೆನ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇವತ್ತು ಕೇವಲ ಈ ಭಾಗದಿಂದ ಒಂದು ವೇಳೆ ಮಾರ್ಗನ್ಸ್ ಗೇಟ್ಗೆ ಬರಬೇಕಾದ್ರೆ ಕೂಡ ನಾವು ಇಲ್ಲೇ ಜನರು ಒಂದು ಸೀದಾ ಪಂಪ್ ಆಯಿಲ್ ಆಗಿಕೊಂಡು ಪುನಃ ಮಾರ್ಗನ್ ಗೇಟ್ಗೆ ಬರುವಂಥ ಪರಿಸ್ಥಿತಿ ಇತ್ತು. ಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಿಂದ ಬರ್ತಿದ್ರು. ಅದರಿಂದಾಗಿ
ಪಂಪ್ ಆಯಿಲ್ ಆಗಿರ್ಬೋದು, ಎಕ್ಕೂರು ಆಗಿರ್ಬೋದು, ಅಲ್ಲಿ ಕೂಡ ಈ ಇದರಿಂದಾಗಿ ಈ ದನದ ವಾಹನ ದಟ್ಟದಿಂದಾಗಿ ಅಲ್ಲಿ ಕೂಡ ಬ್ಲಾಕ್ ಆಗ್ತಿತ್ತು. ಆದರೆ ನಾವು ತುಳುನಾಡು ರಕ್ಷಣಾ ವೇದಿಕೆ ನಿರಂತರ ಹೋರಾಟ ಮಾಡಿದ ಫಲವಾಗಿ ಆನಂತರ ಇಲ್ಲಿ ಒಂದು ಯೋಜನೆಯನ್ನು ಮಾಡಿದ್ರು, 30 ಕೋಟಿಗಳ ಒಂದು ಯೋಜನೆಯನ್ನು ಮಾಡಿದ್ರು. ಆ ಬಳಿಕ ಪುನಃ ಸ್ವಲ್ಪ ಸಮಯದ ನಂತರ 2 ರೈಲ್ವೆ ಟ್ರ್ಯಾಕ್ ಬರೋದ್ರಿಂದಾಗಿ ಪುನಃ ಒಂದು ಎಡಿಷನಲ್ ಎಂದು 17 ಕೋಟಿ ರೂಪಾಯಿ ಬೇಕಂತೇಳಿ ಪುನಃ ಅದನ್ನು ಎಡಿಷನಲ್ ಮಾಡಿಕೊಂಡು ಒಂದು ಯೋಜನೆಯನ್ನು ಮಾಡಿಕೊಂಡು ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಬಳಿಕ ನಮಗೆ ನಿರ್ಮಲ ನಗರ ಒಂದು ನಿರ್ಮಲ ಬಡಾವಣೆ ಅಂತ ಹೇಳ್ಕೊಂಡು ಅಲ್ಲೇ ಒಂದು ಸಮಿತಿಯವರು ಕೂಡ ನಮಗೆ ಅಲ್ಲಿ ಮೊಹಮ್ಮದ್ ರವರ ನೇತೃತ್ವ ಅವರು ಕೂಡ ನಮಗೆ ಬೆಂಬಲ ನೀಡಿದರು. ನಾವು ನಿರಂತರವಾದ ಒಂದು ಇದನ್ನು ಆದಷ್ಟು ಶೀಘ್ರದಲ್ಲಿ ಆಗಬೇಕು ಅಂತ ನಾವು ಹೋರಾಟ ಮಾಡ್ತಿದ್ದೇವೆ. ಆದರೆ ಇವತ್ತು ಅಂದರೆ ಈಗ ಕಳೆದ ಬಾರಿ ಕೂಡ ನಾವು ಮಾತನಾಡೋಕೆ ಹೇಳಿದರು, ಒಂದು ಅಟ್ಲೀಸ್ಟ್ ಒಂದು ಮಾರ್ಚಲ್ಲಿ ನಾವು ಇದನ್ನು ರಸ್ತೆಯನ್ನು ಬಿಟ್ಟು ಕೊಡ್ತೇವೆ. ಈಗ ಮಾರ್ಚ್ ಬಿಟ್ಟು ಆನಂತರ ಅಕ್ಟೋಬರ್ ಆಯಿತು. ಈಗ ಅಕ್ಟೋಬರ್ ಆದರೆ ಸಹ ಕೂಡ ಈಗ ಇದನ್ನು ನಮಗೆ ಸಾರ್ವಜನಿಕರಿಗೆ ಒಂದು ರಸ್ತೆಯನ್ನು ಬಿಟ್ಟು ಕೊಡುವ ಪರಿಸ್ಥಿತಿ ಇಲ್ಲ. ಈಗ ನೋಡಿದರೆ ಇಲ್ಲಿ ಮೊಯ್ಲಿಕೆರೆಯಿಂದ ಒಂದು ಹೊಸರು ಬಂದು ಅಲ್ಲಿ ನೀರು ತುಂಬುತ್ತದೆ. ಮತ್ತೊಂದು ಸೈಡ್ ಆ ಬದಿಯಿಂದ ಸಾಗೆ ಹೊಸರಿನಿಂದಾಗಿ ಇವತ್ತು ಅಲ್ಲಿ ಕೆಲಸವನ್ನು ಕೂಡ ಜಾಸ್ತಿ ಅಂದರೆ ಫಾಸ್ಟಾಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾನು ಹೇಳೋದು, ನಿಮಗೆ ಸ್ವಾಮಿ ಪಂಪ್ ಆಯಿಲಿದು ವಿಷಯ ಗೊತ್ತುಂಟು, ಪಡೀಲಲ್ಲಿ ಅದು ಇನ್ಸಿಡೆಂಟ್ ಗೊತ್ತುಂಟು. ಆದರೆ ಇಲ್ಲಿ ಕೂಡ ಇಂಥ ಒಂದು ವಿಷಯ ಗೊತ್ತಿದ್ದಾಗ ಯಾಕೆ ನೀವು ಆ ವೈಜ್ಞಾನಿಕ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡಿದ್ದೀರಾ? ನೀವು ಎಂತ ಮಾಡಬೇಕಂದ್ರೆ ಯಾವುದೋ AC ರೂಮಲ್ಲಿ ಕೂತ್ಕೊಂಡು ನೀವು ಮಾಡೋದಲ್ಲ. ಇಲ್ಲಿಯ ಜನರ ಭಾವನೆಗಳಾಗಿರ್ಬೋದು, ಇಲ್ಲಿಯ ಜನರು ತುಂಬ ಹಿರಿಯರಿದ್ದಾರೆ, ಅವ್ರ ಅಭಿಪ್ರಾಯ ಕೇಳಬೇಕು. ಯಾವ ಸಂದರ್ಭದಲ್ಲಿ ನೀರು ಬರ್ತದೆ, ಯಾವ ಸಂದರ್ಭದಲ್ಲಿ ಇಲ್ಲಿಯ ನೀರಿನಿಂದ ಹೋಗುವ ವ್ಯವಸ್ಥೆ ಹೇಗೆ, ಯಾವ ರೀತಿಯಲ್ಲಿ ಇಲ್ಲಿಯ ಮೊದಲಿನ ವ್ಯವಸ್ಥೆ ಇತ್ತು, ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅಂತ ಇಲ್ಲಿ ಕೇಳಿಕೊಂಡು ನೀವು ಇಲ್ಲಿಯ ನಮ್ಮ ಅಧಿಕಾರಿಗಳು ಮಾಡ್ತಿದ್ರೆ, ಒಂದು ಪ್ಲ್ಯಾನ್ ಮಾಡ್ತಿದ್ರೆ ಇಂಥ ಪರಿಸ್ಥಿತಿ ಆಗ್ತಿಲ್ಲ. ಯಾಕಂದರೆ ಇವತ್ತು ಹೈಲಿ ಟೆಕ್ನಾಲಜಿ ಯುಗ, ಸಮುದ್ರದ ಅಡಿಯಲ್ಲಿ ಕೂಡ ಇವತ್ತು ಟ್ರೈನನ್ನು ಹೋಗುವಂಥ ಒಂದು ವ್ಯವಸ್ಥೆ ಉಂಟು. ಅದು ಸಮುದ್ರದ ಮೇಲೆ ಕೊಡುವಂಥ ದೊಡ್ಡ ದೊಡ್ಡ ಒಂದು ಬ್ರಿಡ್ಜ್ಗಳನ್ನು ಕೂಡ ನಿರ್ಮಾಣ ಮಾಡಿದ ಇವತ್ತು ಯುಗದಲ್ಲಿದ್ದೇವೆ. ಆದರೆ ನಮ್ಮ ಮಹಾಕಾಳಿ ಪಡುಪಿನ ಒಂದು ಅಂಡರ್ ಪಾಸಿಂಗ್ ಈ ಬ್ರಿಡ್ಜಿನ ವಿಷಯದಲ್ಲಿ ಒಂದು 3.5 ವರ್ಷ ಕೂಡ ತಗುಲಿದಂದರೆ ಎಂಥ ಒಂದು ಯಾವ ರೀತಿಯ ನಾಚಿಕೆಡಿನ ಸಂಗತಿ ಅಂತ ನಾವು ಹೇಳಬೇಕು. ಇದರಿಂದಾಗಿ ಪ್ರತಿದಿನ ಇವತ್ತು ಇಲ್ಲಿಂದ ಹೋಗುವ ಹಲವಾರು ಜನ ನಾವು ನೋಡಿದ್ದೇವೆ, ಹಲವಾರು ಜನ. ಯಾಕಂದರೆ ನಮ್ಮ ರಾಜಣ್ಣನವರು ಅಲ್ಲೇ ಅವರು ಶಾಪಲ್ಲಿ ಇರ್ತಾರೆ. ಪ್ರತಿದಿನ ಮೊದಲು ನಾವು ನೋಡಿದ್ದೇವೆ ಎಷ್ಟು ಆ್ಯಂಬುಲೆನ್ಸ್ನವರು ಬಂದು ಬ್ಲಾಕ್ ಆದ ಹೊರಗೆ ವಾಪಸ್ ಹೋದಾಗುದುಂಟು. ಅದರಿಂದ ಎಷ್ಟೇ ಜನರ ಜೀವ ಕೂಡ ಹಾನಿಯಾಗಿದ್ದು ಉಂಟು. ಅದರಿಂದಕ್ಕೋಸ್ಕರ ನಾವು ವಿನಂತಿ ಮಾಡೋದು, ಸ್ವಾಮಿ ನೀವು ದಯವಿಟ್ಟು ಇದನ್ನು ಶೀಘ್ರವಾಗಿ ನೀವು ಮಾಡಿಕೊಡಿ. ಯಾಕೆಂದರೆ 3 ವರ್ಷದಿಂದ ಇಲ್ಲಿ ನಾವು ಜನರು ಇಲ್ಲಿ ಅನುಭವಿಸಿದ ಕಷ್ಟ ಸಾಕು. ಮತ್ತೊಂದು ನಾನು ಯಾವಾಗಲೂ ಪ್ರತಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಇದು ಕೇವಲ ನೀವು ಮಹಾಕಾಳಿ ಪಡುಪು ಸಮಸ್ಯೆ ಅಲ್ಲ. ಈ ಇದರಿಂದಾಗಿ ಕಾಸರಗೋಡಿಂದ ಬರುವ ಜನರಾಗಿರ್ಬೋದು, ಇವತ್ತು ದೇರ್ಲಕಟ್ಟೆಯಲ್ಲಿರುವಂಥ ಇವತ್ತು ನಿಟ್ಟೆ ಯೂನಿವರ್ಸಿಟಿ ಆಗಿರ್ಬೋದು, ಏನಪ್ಪ ಯೂನಿವರ್ಸಿಟಿ ಆಗಿರ್ಬೋದು, ಮಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಅಲ್ಲಿಂದ ಬರುವ ಜನರಿಗೆ ಆಗಿರ್ಬೋದು, ಉಳ್ಳಾಲದಿಂದ ಹಲವಾರು ಬೇರೆ ಬೇರೆ ಕಾರ್ಖಾನೆಗಳಿದೆ, ಅಲ್ಲಿಂದ ಹೋಗೋ ಜನರಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಈ ಒಂದು ರಸ್ತೆಯಿಂದಾಗಿ ಪ್ರತಿದಿನ ಸಾವಿರಾರು ಗಟ್ಟಲೆ ಜನರು ಇವತ್ತು ಕಷ್ಟ ಅನುಭವಿಸ್ತಿದ್ದಾರೆ. ದಯವಿಟ್ಟು ನಾನು ವಿನಂತಿ ಮಾಡೋದಂದರೆ, ನೀವು ಆದಷ್ಟು ಶೀಘ್ರದಲ್ಲಿ ಇದನ್ನು ಕೆಲಸವನ್ನು ಮಾಡುವಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನದಲ್ಲಿ ನಾವು ರಾಜಕೀಯ ರಹಿತವಾಗಿ ನಾವು ಎಲ್ಲರೂ ಸಹ ಸೇರಿಕೊಂಡು ಹೋರಾಟ ಮಾಡಬೇಕು. ಯಾಕೆ ಹಿಂದೆ ಕೂಡ ನಾವು ರಾಜಕೀಯ ರಹಿತವಾಗಿ ಹೋರಾಟ ಮಾಡಿದ್ದೇವೆ. ಯಾಕೆಂದರೆ ರಾಜಕೀಯದವರು ಹೋರಾಟ ಮಾಡಿದ ಕೂಡಲೇ ಪುನಃ ಅದು ರಾಜಕೀಯ ಬಂದು ಇಲ್ಲಿ ಆಗುವಂಥ ಕೆಲಸ ಕೂಡ ಆಗದಾಗೆ ಆಗ್ತದೆ. ಇದು ನಮ್ಮ ಸಾರ್ವಜನಿಕರ, ನಮ್ಮ ಎಲ್ಲರ ಕೂಡ ನಮ್ಮ ಇವತ್ತು ಬದುಕಿನ ಪ್ರಶ್ನೆ. ಅದಕ್ಕೋಸ್ಕರ ನಾವು ಆದಷ್ಟು ಶೀಘ್ರದಲ್ಲಿ ಈ ಕೆಲಸ ಮಾಡಬೇಕು ಅಂತ ನಮ್ಮ ವಿನಂತಿ. ಯಾಕೆಂದರೆ ಪುನಃ ನಾವು ಈಗ ನೋಡುವಾಗ ನೋಡಿ, ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಜಾಗದಲ್ಲಿ 2 ಬಂಡೆಕಲ್ಲುಂಟು, ಅದರ ಅಡಿಯಲ್ಲಿ ಬಂಡೆಕಲ್ಲುಂಟು ಸ್ವಾಮಿ. ಅದನ್ನೀಗ ತೆಗಿಬೇಕಾದ್ರೆ ಎಷ್ಟು ಸಮಯ ಬೇಕಂತ ಗೊತ್ತಾಗೋದಿಲ್ಲ. ಯಾಕಂದರೆ ಈಗ ಮಳೆಗಾಲ ಅದರಿಂದಾಗಿ ನೋಡಿ, ಈಗ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆಯವರು ಅವ್ರು ಕೆಲಸ ಮಾಡ್ತಿದ್ದಾರೆ ರೋಡಿನ, ಆ ರೈಲ್ವೆ ನೋಡಿ ಅಲ್ಲೇ ಆದ ಪರಿಸ್ಥಿತಿ ಕಷ್ಟ ಆಗ್ತದೆ. ಪ್ರತಿ ಸಂದರ್ಭದಲ್ಲಿ ಒಂದು ಸಮಸ್ಯೆಗಳು ಈಗ ಉದ್ಭವ ಆಗ್ತದೆ. ಅದರಿಂದಾಗಿ ನಮ್ಮ ಪ್ರಕಾರ ನಮಗೆ ಇದು ಆದಷ್ಟು ಶೀಘ್ರದಲ್ಲಿ ನೀವು ಹೈಯೆಸ್ಟ್ ತುಂಬ ಜನರನ್ನು ಹಾಕಿಕೊಂಡು ಬೇರೆ ಬೇರೆ ಇಂಜಿನಿಯರ್ಸ್ ಹಾಕಿಕೊಂಡು ಕೆಲಸವನ್ನು ಮಾಡುವಂಥ ಅಗತ್ಯ ಉಂಟು. ಇಲ್ಲಿ ಯಾವುದಾದ್ರು ದೊಡ್ಡ ಇದರ ಬಗ್ಗೆ ಯಾರು ಭೂವಿಜ್ಞಾನದ ಸಂದರ್ಭಪಟ್ಟ ಯಾವ ರೀತಿಯಲ್ಲಿ ಇದು ಮಾಡುವಂಥವರನ್ನು ಮಾಡಬೇಕು. ಇಲ್ಲದೆ ಮತ್ತೊಂದು ಎಂದಾಗಿದೆ, ಇವರು ಮಾಡುವಾಗ ಎಂಥ ಸಮಸ್ಯೆ ಆಗಿದೆ, ಇದು ಸ್ವಲ್ಪ ವಾಟರ್ ಲೆವೆಲ್ ಸಮಸ್ಯೆ ಇರುವಂಥದ್ದು. ಇಲ್ಲಿಂದ ಹತ್ತಿರದಲ್ಲೇ ಇದು ನದಿ ತಟ ಉಂಟು. ಈಗ ಇಲ್ಲಿಂದ ನದಿ ತಟಕ್ಕೆ ಪೈಪ್ಲೈನ್ ಹಾಕಿದ್ದಾರೆ. ಯಾಕೆಂದರೆ ಇಲ್ಲಿಂದ ನೀರು ಜಾಸ್ತಿ ಆಗಿದ್ದರೆ ಹೋಗಬೇಕು ಅಂತ. ಸ್ವಾಮಿ ನಾನು ಹೇಳೋದು, ಕೆಲವು ಸಲ ನದಿ ತಟದಲ್ಲಿ ನದಿಯಲ್ಲಿ ನೀರು ಏರುವ ಸಂದರ್ಭದಲ್ಲಿ ಅದು ವಾಪಸ್ ರಿಟರ್ನ್ ಆಗಿದ್ರೆ ಏನು ಮಾಡೋದು ಅಂತ ಯೋಚನೆ. ಅದಕ್ಕೋಸ್ಕರ ಎಲ್ಲ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು
ನೀವು ದಯವಿಟ್ಟು ಈ ಬಗ್ಗೆ ಒಂದು ಉತ್ತಮವಾದ ಹೇಗೋ ಕೆಲವು ವಿಘ್ನಗಳಾಗಿದೆ, ಅದು ಇನ್ನಾದರೂ ಕೂಡ ಮಾಡುವಾಗ ಒಳ್ಳೆಯದಲ್ಲಿ ನೆಮ್ಮದಿಯಿಂದ ಜನರು ಇಲ್ಲಿಂದ ಹೋಗುವಾಗ ಆಗಬೇಕು. ಎಲ್ಲರಿಗೂ ಕೂಡ ಪ್ರಯಾಣಿಕರಿಗೆ ಅವರ ಜೀವ ಮತ್ತು ಅವರ ಆಸ್ತಿ ಹಾನಿ ಎಲ್ಲರಿಗೆ ಅವರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದ್ದು. ನೀವೆಲ್ಲರೂ ಕೂಡ ಪ್ರಯತ್ನ ಪಡಬೇಕಂತ ವಿನಂತಿ. ನಮಸ್ಕಾರ. ಈ ರಸ್ತೆಯ ಅಂಡರ್ ಪಾಸ್ನ ಇದರಲ್ಲಿ ಕೆಲವು ಸಮಸ್ಯೆಗಳು ಹೇಗೆ ಅಂತ ಹೇಳಿದರೆ, ಇಲ್ಲಿ ಅದು ಒಂದು ಮೈಲಿಕೆರೆ ಇದೆ, ಅದರ ಹತ್ತಿರದಲ್ಲೇ ಒಂದು ನೇತ್ರಾವತಿ ನದಿ ಇದೆ. ಇದು ನೀರಿರುವ ಸ್ಥಳ ಮೊದಲೇ. ಇವರೆಲ್ಲೋ AC ರೂಮಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿರ್ತಾರೆ, ಆದರೆ ಇಲ್ಲಿ ವಾಸ್ತವ ಏನು ಅವರಿಗೆ ತಿಳಿದುಕೊಂಡಿರೋದಿಲ್ಲ. ಈಗ ಸಮಸ್ಯೆ ಏನಂತೇಳಿದರೆ, ಇಲ್ಲಿ ಈಗ ಆ ನೀರು ಮಳೆಗಾಲದಲ್ಲಿ ಫುಲ್ ನೀರು ನಿಲ್ತದೆ, ಬಸರಿದು ನೀರು ಆಗ್ತದೆ, ಮಳೆ ನೀರು ಎಲ್ಲ ನಿಲ್ತದೆ, ಹೋಗಲಿಕ್ಕೆ ವ್ಯವಸ್ಥೆ ಆಗಲಿಲ್ಲ. ಹಾದಿರುವಾಗ ಮಳೆಗಾಲದಲ್ಲಿ ನಮ್ಮ ಲೆಕ್ಕದಲ್ಲಿ ಇರೋ ರಸ್ತೆ ಆದರೆ ಸಹ ಮಳೆಗಾಲದಲ್ಲಿ ವಾಹನಗಳು ಹೋಗೋದು ಕಷ್ಟ ಅಂತ ನಮ್ಮ ಅನಿಸಿಕೆ. ಅದೇ ರೀತಿ ಅದನ್ನು ಯಾವ ರೀತಿ ಇವರು ಬಗೆಹರಿಸ್ತಾರೆ ಅಂತ ಹೇಳೋದು ಸಹ ಒಂದು ನಮಗೆ ಆಲೋಚನೆ ಆಗ್ತದೆ. ಯಾವ ರೀತಿಯಾದ ನೀರನ್ನು ಅವರು ವ್ಯವಸ್ಥೆ ಮಾಡ್ತಾರೆ. ಇಲ್ಲದಿದ್ದರೆ ಈಗ ನಮ್ಮದು ಪಡೀಲಲ್ಲಿ ಅಲ್ಲಿ ಇದೆಯಲ್ಲ ರೈಲ್ವೆ ಮಾರ್ಗ, ಅಲ್ಲಿ ಅಂಥದ್ದಾಗಿ 24 ಅವರ್ಸಲ್ಲಿ ಅವರು ಜನರೇಟರ್ ಇಟ್ಟು ಅಥವಾ ಇದಿಟ್ಟು ಪಂಪ್ ಇಟ್ಟು ನೀರು ಖಾಲಿ ಮಾಡ್ತಾ ಇರಬೇಕಾಗ್ತದೆ. ಮಾಡುವಾಗಲೇ ಸರಿಯಾದ ವಿಧಾನದಲ್ಲಿ ಮಾಡಿದರೆ ಒಂದು ಹೆಮ್ಮೆ. ಇದು ಸ್ಮಾರ್ಟ್ ಸಿಟಿಗೆ ಇಲ್ಲದಿದ್ದರೆ ಒಳ್ಳೆ ಕೆಟ್ಟ ಹೆಸರು ತರುವಂಥದ್ದೊಂದು ಯೋಜನೆ ಆಗ್ತದೆ ಅಂತ ನನ್ನ ಭಾವನೆ. ನಾನು ಜೈ ಇಬ್ರಾಹಿಂ ಅಂತ, ಇಲ್ಲಿದೆ ಪರಿಸರ ನಿವಾಸಿ, ಮಹಾಕಾಳಿ ಪಡುಪಿದ್ದು, ತುಳುನಾಡು ರಕ್ಷಣಾ ವೇದಿಕೆದ್ದು ಉಪಾಧ್ಯಕ್ಷ ಕೂಡ ಆಗಿದ್ದೇನೆ. ನಮಗೆ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳೆಲ್ಲ ಶಾಲೆಗೆ ಯಾವಾಗಲೂ ಹೋಗುವಾಗ ಪ್ರತಿ ದಿವಸ ಲೇಟ್ ಅಂದರೆ ಅಲ್ಲಿ ಗೇಟ್ ಬೀಳ್ತಾ ಉಂಟು. ಎಷ್ಟು ರಶ್ ಅಂದರೆ ಪ್ರತಿದಿನ ಕೂಡ ಅವರು ಗೇಟ್ ಬೀಳ್ತದೆ, ಅದರಿಂದಾಗಿ ನಮಗೆ ಲೇಟ್ ಆಗ್ತದೆ ಅಂತ ಮಕ್ಕಳು ಹೇಳುವಾಗ, ನಿಮ್ಮದು ಯಾವಾಗಲೂ ಒಂದೇ ಕಾರಣವ ಅಂತ ಕೇಳಿ ಅವ್ರ ಮಕ್ಕಳಿಗೆ ಗದರಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಕೂಡ. ಅರ್ಘ್ಯತೆ ಒಂದು ಸಾಮಾನು ಪ್ರತಿಯೊಂದು ಇದಕ್ಕೆ ನಾವು ಗೇಟ್ ದಾಟಿಯೇ ಹೋಗಬೇಕು. ಈಗ ಜಪ್ಪು ಮಾರ್ಕೆಟಿಗೆ ಹೋಗಬೇಕು, ಇಲ್ಲದ್ರೆ ಆಸ್ಪತ್ರೆ ಹೋಗಬೇಕು, ನಾವು ಗೇಟು ಯಾವಾಗಲೂ ಅರ್ಜೆಂಟ್ ಬರುವಾಗ ಇಲ್ಲಿ ಗೇಟ್ ಬೀಳ್ತಾ ಉಂಟು. ನಮಗೆ ಪ್ರತಿಯೊಂದು ಕೆಲಸಕ್ಕೆ ಕೂಡ ಕೆಳಗೆ ಅಲ್ಲ ಮೇಲಿಂದಲಾಗಲೇ ಹೋಗಬೇಕಾಗ್ತದೆ, ಗೇಟ್ ದಾಟಿಯೇ ಹೋಗಬೇಕಾಗ್ತದೆ. ಆದ್ದರಿಂದ ಈ ಕೆಲಸವನ್ನು ಒಂದು ರಸ್ತೆಯನ್ನಾದರೂ ಸದ್ಯಕ್ಕೆ ಬೇಗನೆ ಬಿಟ್ಟು ಮಾಡಬೇಕಂತ ಹೇಳಿ ನಾನು ಹಿರಿಯ ಅವರು ಇವರಿದ್ದಾರಲ್ಲ ಇಂಜಿನಿಯರ್ಸ್, ಅವರ ಹತ್ರ ಒಂದು ವಿನಂತಿ ಮಾಡಿಕೊಳ್ತೇನೆ. ಬಹುಶಃ ನಮಗೆ ಭಾರಿ ಒಂದು ಬೇಸರದ ಸಂಗತಿ ಏನಂದರೆ, ಈ ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ತಾಂತ್ರಿಕ ಸಮಿತಿ ಅಂತ ಇರ್ತದೆ. ಆ ತಾಂತ್ರಿಕ ಸಮಿತಿಯವರು ಮೊದಲು ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಆ ಪ್ರಾಜೆಕ್ಟಲ್ಲಿ ಏನೇನಿದೆ, ಅದರದ್ದು ಲೋಪದೋಷಗಳಿದೆ, ಅದನ್ನೇನಿದೆ ಫಸ್ಟ್ ಮೊದಲು ಅವರು ಅದನ್ನು ಕೂತು ಚರ್ಚೆ ಮಾಡಬೇಕು. ಈ ಪ್ರಾಜೆಕ್ಟ್ ಈ ಪರಿಸರದಲ್ಲಿದೆ, ಈ ಥರ ದೋಷಗಳಿದೆ, ಅದನ್ನು ಹೇಗೆ ಸರಿಪಡಿಸಬೇಕಂತ ಹೇಳಿ ತಾಂತ್ರಿಕ ಸಮಿತಿ ವರದಿ ಅಂತ ಕೊಡ್ತಾರೆ ಪ್ರಾಜೆಕ್ಟಿನಲ್ಲಿ. ಬಹುಶಃ ಈ ಒಂದು ಪ್ರದೇಶದಲ್ಲಿ ಗೊತ್ತಿದೆ ಇಲ್ಲಿ ನೀರಿದು ಪ್ರಾಬ್ಲಮ್ ಇದೆ, ಸಮುದ್ರದ ಇದು ನದಿ ಪಕ್ಕದಲ್ಲಿದೆ ಅಂತ ಹೇಳಿ. ಆದರೆ ಇಲ್ಲಿ ಮಹಾನಗರ ಪಾಲಿಕೆ ಮತ್ತು ರೈಲ್ವೆ ಇಲಾಖೆ ಎರಡು ಸೇರಿ ಮಾಡುವಂಥ ಪ್ರಾಜೆಕ್ಟ್ ಇದು. ಅವರದ್ದು ಅಧಿಕಾರಿಗಳ ಸಮನ್ವಯ ಕೊರತೆ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್. ಮತ್ತೆ ಯಾವುದೇ ಒಂದು ಪ್ರಾಜೆಕ್ಟಿಗೆ ಒಂದು ಡೆಡ್ಲೈನ್ ಅಂತ ಇರ್ತದೆ, ಒಂದು 6 ತಿಂಗಳು ಅಥವಾ 1 ವರ್ಷ. ಈ ಪ್ರಾಜೆಕ್ಟಿಗೆ ಬಹುಶಃ ಅವರು 6 ತಿಂಗಳಿಂದ ತಗೊಂಡು ಈಗ 2.5 ವರ್ಷ ಮೇಲೆ ಆಯಿತು, ಈಗ 3 ವರ್ಷ ಹತ್ತಿರ ಆಯಿತು. ಯಾಕೆ ಹೀಗೆ ಆಗ್ತಾ ಇದೆ? ಈ ಒಂದು ಚಿಕ್ಕದೊಂದು ಅಂಡರ್ ಪಾಸ್ ಮಾಡಲಿಕ್ಕೆ ಇವರಿಗೆ ಒಂದು 3 ವರ್ಷ ಬೇಕಂದ್ರೆ, ಅದು ನಮ್ಮ ಸರ್ ಹೇಳಿದಾಗ ಯೋಗಿ ಸರ್ ಅವರು ಇಂಥ ಈಗಿದು ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ ಅಂತ ಸಮಯದಲ್ಲಿ ಇವರು ಈ ಥರ ಈ ಪ್ರಾಜೆಕ್ಟನ್ನು ಇಷ್ಟೊಂದು ನಿರ್ಲಕ್ಷ್ಯ, ಇದು ಪ್ಯೂರ್ಲಿ ಏನಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣದಿಂದನೇ ಇದು ಹೀಗೆ ಮುಂದೂಡ್ತಾ ಇದೆ ಈಗ ಇದು ಕಾಮಗಾರಿ. ಆದ್ರೂ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಇದನ್ನು ಒಂದು ಪ್ರಯಾರಿಟಿ ಮೇಲೆ, ಅದು ಗೊತ್ತು ಇದು ಒಂದು ಇಂಪಾರ್ಟೆಂಟ್ ಅಂತ, ಯಾಕೆಂದರೆ ಸಾವಿರಾರು ಜನರು ಇದನ್ನು ರೋಡನ್ನು ಉಪಯೋಗಿಸ್ತಾರೆ, ಇದನ್ನು ಆದಷ್ಟು ತಕ್ಷಣ ಮುಗಿಸ್ಬೇಕಂತ ಅವರಿಗೆ ಗೊತ್ತಿದೆ. ಸೊ ಜವಾಬ್ದಾರಿಯಿಂದ ಅವರು ನುಣಿಸಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಆದಷ್ಟು ಬೇಗ ಇವರು ಇದನ್ನು ಪ್ರಯಾರಿಟಿ ಮೇಲೆ ತಗೊಂಡು ಸರ್ ಹೇಳಿದಾಗೆ ಸ್ವಲ್ಪ ಸಾಕಷ್ಟು ಜನರನ್ನು ಇದಕ್ಕೆ ಕಾರ್ಮಿಕರನ್ನು ತೊಡಗಿಸಿಕೊಂಡು ಮತ್ತೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕೂತು ಸ್ಟಡಿ ಮಾಡಿ ಅದಕ್ಕೆ ಒಂದು ಆದಷ್ಟು ಬೇಗ ಸೊಲ್ಯೂಷನ್ ಕೊಡಬೇಕಂತೇಳಿ ಸೊಲ್ಯೂಷನ್ ಮಾಡಿ ಇದನ್ನು ಕಾಮಗಾರಿ ಪೂರ್ತಿಗೊಳಿಸಬೇಕು. ಮತ್ತು ಕಾಮಗಾರಿ ಕ್ವಾಲಿಟಿ ಸಹ ಮೇಂಟೈನ್ ಮಾಡಬೇಕು. ಮತ್ತೆ ಪುನಃ ಸೇಮ್ ಅದು ಏನೋ ನಮ್ಮ ಡೆಡ್ಲೈನ್ ಬಂತು, ಇವರು ನಮ್ಮ ಬೇರೆಯವರೆಲ್ಲ ಪ್ರೆಷರ್ ಆಗ್ತಾ ಇದ್ದಾರೆ ಸಂಘಟನೆಗಳಂತೇಳಿ ಅಚಾತುರ್ಯದಲ್ಲಿ ಮುಗಿಸುವುದಲ್ಲ, ಅದನ್ನು ನೆಕ್ಸ್ಟ್ ಅದರಿಂದ ಏನು ಪ್ರಾಬ್ಲಮ್ ಆಗಬಾರ್ದು. ಮತ್ತೆ ನೀರು ಬರೋದು, ಮತ್ತೆ ವೆಹಿಕಲ್ಗಳಿಗೆ ಹೋಗೋದಾಗಿರುವುದು, ಮತ್ತೆ ಜನರಿಗೆ ಇಲ್ಲಿ ನೀರನ್ನ ಅವರ ಮನೆಗಳಿಗೆ ನೀರು ಬರೋದು ಅಂಥದ್ದೆಲ್ಲ ಆಗದಾಗೆ ಇದನ್ನು ಆದಷ್ಟು ಬೇಗ ಮುಗಿಸಿ ಒಳ್ಳೆ ರೀತಿಯಲ್ಲಿ ಮುಗಿಸಿ ಕೊಡಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ತಪ್ಪಿದಲ್ಲಿ ನಾವು ನಮ್ಮ ಸಂಘಟನೆ ಮತ್ತು ಇಲ್ಲಿನ ಜನಪ್ರತಿನಿಧಿ ಸ್ಥಳೀಯರಿಂದ ಸಂಘಟನೆಗಳ ಸ್ಥಳೀಯ ಸಂಘಟನೆ ಸಂಸ್ಥೆಗಳ ನಿವಾಸಿಗಳ ಒಟ್ಟಿಗೆ ಸೇರಿ ನಾವು ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ ಇನ್ನಷ್ಟು ಇದು ಮುಂದೆ ಹೋದರೆ. ಆದುದರಿಂದ ದಯವಿಟ್ಟು ನಾನು ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇದನ್ನು ಒಂದು ತಿಂಗಳಲ್ಲಿ ಇದನ್ನು ಆದಷ್ಟು ಬೇಗ 2 ತಿಂಗಳೊಳಗೆ ಮುಗಿಸಬೇಕಂತ ಹೇಳಿ ನನ್ನದೊಂದು
ಬೇಡಿಕೆ. ಪ್ರಶಾಂತ್. ಎಸ್, ಈಗ ಒಬ್ಬೊಬ್ಬರ ಪ್ರತಿಕ್ರಿಯೆನ ನಾವು ನೋಡಿದ್ವಿ ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ನೋಡಿ, ಅಲ್ಲಿನ ಸ್ಥಳೀಯರು 10 ಹಲವು ವರ್ಷಗಳಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತಂದ್ರೆ ಆ ಪ್ರದೇಶದಲ್ಲಿ ರೈಲ್ವೆ ಹಳಿ ಯಾವತ್ತಿಂದ ಆರಂಭವಾಯಿತು ಅಂದ್ರೆ ಸುಮಾರು ಶತಮಾನಗಳ ಇತಿಹಾಸ ಇದೆ. ಅಲ್ಲಿಂದ ಜನರು ಸಮಸ್ಯೆ ಅನುಭವಿಸ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಂಪೆಲ್ನಿಂದ ತೊಕೊಟು ಹೋಗುವ ಮೊದಲು ಈಗ ಏನು ಮಾಂಕಾಳಿ ಪಟಪು ರೂಟ್ ಇತ್ತು, ಅದೇ ರಾಜ್ಯ ರಸ್ತೆ ಆಗಿತ್ತು. ಮಂಗಳೂರು ನಗರದಿಂದ ಅದೇ ರೂಟ್ ಆಗಿ ಹೋಗ್ಬೇಕಿತ್ತಂತೆ. ಅದ ನಂತರ ಅದು ರಾಷ್ಟ್ರೀಯ ಹೆದ್ದಾರಿ ಆದಾಗ ಈ ರಸ್ತೆಯ ಅವಲಂಬನೆ ಕಡಿಮೆ ಆಯಿತು. ಆದ್ರೆ ಅಲ್ಲಿನ ಸ್ಥಳೀಯರು ಎಲ್ರು ಈ ರಸ್ತೆಯನ್ನೇ ಉಪಯೋಗ ಮಾಡ್ಕೊಂಡಿರೋದು. ರೈಲ್ವೆ ಹಳಿಗಳು ಬಂದಾಗ ರೈಲ್ವೆ ಹಳಿಗಳನ್ನು ದಾಟಿಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇತ್ತು, ವಾಹನಗಳು ಸ್ಥಳೀಯವಾಗಿ ಬರೀ ಕಡಿಮೆ ಸಂಖ್ಯೆಯಲ್ಲಿತ್ತು. ಆದ್ರಿಂದ ಅದರಂತೆ ಯಾವಾಗ ಡೆವಲಪ್ಮೆಂಟ್ ಆಗ್ತಾ ಹೋಯ್ತಾ ವಾಹನಗಳ ಸಂಖ್ಯೆ ಜಾಸ್ತಿ ಆಯಿತು, ಆ ಪ್ರದೇಶ ಡೆವಲಪ್ಮೆಂಟ್ ಆಯಿತು. ಈಗ ಅದೇ ಒಂದು ಪ್ರದೇಶದಲ್ಲಿ ಸಾವಿರಾರು ಮಂದಿ ಮನೆ ಕಟ್ಟಿಕೊಂಡು ಜೀವನ ನಡೆಸಿದ್ರೆ ಅಷ್ಟು ವ್ಯವಹಾರಗಳು ನಡೀತಾ ಇದೆ. ಅಂಥ ಪ್ರದೇಶದಲ್ಲಿ ಇಂಥ ಒಂದು ಸುಸಜ್ಜಿತ ರಸ್ತೆ ಬೇಕು ಅಂತ ಹೇಳಿ ಇದಾದಾಗ ಮಹಾನಗರ ಪಾಲಿಕೆಯು ಆ ರಸ್ತೆಯನ್ನು ಡೆವಲಪ್ ಮಾಡಿತ್ತು, ಕಾಂಕ್ರೀಟೀಕರಣ ಮಾಡಿತ್ತು, ಎಲ್ಲವೂ ಮಾಡಿತ್ತು. ಅದರ ಪ್ರಯೋಜನ ಏನಾಯ್ತು? ಸೂಕ್ಷ್ಮ ವಿಚಾರಗಳನ್ನೇ ಗಮನಿಸಲಿಲ್ಲ. ವಿಚಾರ ಮೊದಲಿಗೆ ಆ ವಿಚಾರವನ್ನು ಗಮನಿಸಬೇಕಿತ್ತು. ಯಾವುದು ರೈಲ್ವೆ ಹಳಿಯಲ್ಲಿ ಈಗೀಗ ಸಮಸ್ಯೆ ಇದೆ, ಗೇಟ್ ಹಾಕಲಾಗ್ತಾ ಇದೆ, ಇದರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಿಂದಾಗಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳಿ ಆ ಪರ್ಯಾಯ ವ್ಯವಸ್ಥೆಯನ್ನೇ ಡೆವಲಪ್ ಮಾಡ್ತಾ ಇದ್ರೆ ಹೇಗೋ ಅದರಿಂದ ಸೈಡಿನ ಒಂದು ರೋಡು ಮಾಡಿದ್ರು, ಅದು ಆ ಕಡೆಯಿಂದ ಹೋಗಿ ಬರುವಂಥದ್ದು ಒಂದು ರೋಡ್ ಇತ್ತು. ಆ ರೋಡನ್ನು ಡೆವಲಪ್ ಮಾಡ್ತಾ ಇದ್ರು ಸುರಿಗೆ. ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತದೆ. ಮತ್ತೆ ಈ ಕಾಮಗಾರಿಯನ್ನು ಮುಂದುವರಿಸಬಹುದು. ಈ ಕಾಮಗಾರಿಯನ್ನು ಆರಂಭಿಸುವಾಗಲೂ ಅವರು ಆಲೋಚನೆ ಮಾಡಬೇಕಿತ್ತು. ಈ ರೀತಿಯಾಗಿ ನೀರು ಹೊರತೆಯ ಸಮಸ್ಯೆ ಇದೆ, ಯಾಕಂದ್ರೆ ಅಲ್ಲಿಂದ ಕೆಳಗೆ ಇಳಿಜಾರು ಪ್ರದೇಶ, ಮಳೆ ನೀರಿಗೆ ಹೋಗ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಕಲ್ಲ. ಬೇರೆ ನೀರನ್ನು ಕೊಂಡೋಗೋದಲ್ಲ, ಮಳೆ ನೀರು ಪ್ರಕೃತಿದತ್ತವಾಗಿ ಸಹಜವಾಗಿ ಬರುವಂಥದ್ದು. ಅಂತಹ ನೀರನ್ನು ನೀವು ತಡೆದು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಅದು ಹೋಗಲೇಬೇಕು. ಈಗ ಅಲ್ಲಿ ಹತ್ತಿರದಲ್ಲಿ ಮೊಯ್ಲಿಕೆರೆ ಇದೆ, ಇದು ಗೊತ್ತಿದೆ. ಮೊಯ್ಲಿಕೆರೆಯಿಂದ ನೀರು ಈ ಕಡೆ ಹೊರತೆ ಆಗ್ತಾ ಇದೆ ಅಂತ ಹೇಳಿ ಮೊಯ್ಲಿಕೆರೆಯನ್ನು ಡೆವಲಪ್ ಮಾಡುವುದು, ಅದಕ್ಕೆ ಕಲ್ಲು ಕಟ್ಟುವುದು, ಅಲ್ಲಿಂದ ನೀರು ಹೊರತೆ ಆಗದಂತೆ ನೋಡ್ಕೊಳ್ಳುವುದು, ಅದು ಇನ್ನೊಂದು ಪ್ರದೇಶಕ್ಕೆ ಹೋಗದಂತೆ. ಅದರ ಒಂದ ಕೆರೆ ಅಭಿವೃದ್ಧಿ ಆಯಿತು. ಮತ್ತೊಂದು ಕಡೆಯಲ್ಲಿ ಈ ನೀರಿನ ಹೊರತೆಯನ್ನು ತಡೆಗಟ್ಟಿದಾಗ ಎರಡೂ ಆಯ್ತು. ಅದನ್ನಾದ್ರೂ ಮಾಡಬಹುದಿತ್ತು. ಅದು ಹೇಗೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುವಂತದ್ದು ಆ ರೀತಿಯಾಗಿ ಮತ್ತೊಂದು ಆ ಕಡೆಯಲ್ಲಿ ಅಂತರ್ಜಲ ಮಟ್ಟಗಳು ಸಹಜವಾಗಿ ಹೆಚ್ಚಾಗ್ತದೆ, ಒಂದು ಕೆರೆ ಅಭಿವೃದ್ಧಿ. ಆದ್ರಿಂದ ಆ ರೀತಿ ಮಾಡಬಹುದಿತ್ತು. ಈ ವ್ಯವಸ್ಥೆಯನ್ನ ನೀವು ಅರ್ಧಂಬರ್ಧ ಮಾಡಿ ಅದರಲ್ಲೇ ಕುಂಟುತ್ತಾ ಇದ್ದೀರಂತ. ಯಾಕಂತ ಹೇಳಿದ್ರೆ ಅವರು ಸ್ಥಳೀಯರು ಹೇಳುವ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ನಾವು ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ರು. ಈಗಿನ ಪರಿಸ್ಥಿತಿ ನೋಡುವಾಗ ಇನ್ನೊಂದು ವರ್ಷ ಬಿಟ್ಟು ಕೊಡುವ ಸೂಚನೆ ಕಾಣ್ತಾ ಇದೆ. ಹಾಗಾದ್ರೆ ಇದು ಈ ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ ಅದೆಲ್ಲ ಸಂಬಂಧ ಪಡಲ್ವಾ ಸರ್ ಈ ವಿಷಯ? ಅವರಿಗೆ ಇದು ಸಂಬಂಧ ಪಡುವುದು ಶಾಸಕರಿಗೆ, ರಾಜ್ಯ ಸರ್ಕಾರಕ್ಕೆ ಸಂಬಂಧ ಪಡುವುದು. ಕಾಮಗಾರಿ ನಿರ್ವಹಣೆ ಮಾಡುವುದು ಮಾತ್ರ ರೈಲ್ವೆ ಇಲಾಖೆ. ರೈಲ್ವೆ ಇಲಾಖೆಗೆ ಮಹಾನಗರ ಪಾಲಿಕೆಯು ಹಣ ಪಾವತಿ ಮಾಡಿದೆ. ಯಾಕಂದ್ರೆ ರೈಲ್ವೆ ಹಳಿಯ ಅಡಿಯಲ್ಲಿ ವಾಹನಗಳು ಹೋಗುವುದು, ಆ ಜಾಗ ರೈಲ್ವೆ ಇಲಾಖೆ. ನೀವು ರಸ್ತೆ ನಿರ್ಮಾಣ ಮಾಡುತ್ತಿರುವಂತ ಜಾಗ ರೈಲ್ವೆ ಇಲಾಖೆ. ಅದರಿಂದಾಗಿ ರೈಲ್ವೆ ಇಲಾಖೆಯು ತನ್ನ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅಲ್ಲಿ ರಸ್ತೆ ಇತ್ತು, ರಸ್ತೆ ಮೇಲೆ ನೀವು ರೈಲ್ವೆ ಹಳಿ ನಿರ್ಮಾಣ ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ಅದನ್ನು ರೈಲ್ವೆ ಇಲಾಖೆ ಮೇಲೆ ಒತ್ತಡ ನೀವು ಅದನ್ನು ರಸ್ತೆ ಬಿಟ್ಟು ಕೊಡ್ಬೇಕಂತ ಹೇಳ್ಬೇಕಿತ್ತು. ಅದರ ಬದಲಾಗಿ ಏನು ಮಾಡಿದ್ರು, ರೈಲ್ವೆ ಹಳಿಯ ಮೇಲೆ ರಸ್ತೆ ಮಾಡಿದ್ರು. ರೈಲ್ವೆ ಹಳಿಯ ಮೇಲೆ ರಸ್ತೆ ಇತ್ತದು, ಅದಕ್ಕೆ ಅವ್ರು ಗೇಟ್ ಹಾಕ್ತಿದ್ರು. ರೈಲು ಬರುವಾಗ ಗೇಟ್ ಹಾಕೋದು. ಪರಿಣಾಮ ಏನಾಯ್ತು, ಮೊದಲಾದ್ರೂ ಒಂದು ರೈಲು ಬರ್ತಾ ಇತ್ತು, ಬೆಳಿಗ್ಗೆ ಒಂದು ಬರ್ತಾ ಇತ್ತು, ರಾತ್ರಿ ಒಂದು ಬರ್ತಾ ಇತ್ತು. ಕ್ರಮೇಣ ಏನಾಯ್ತು, ದಿವಸಕ್ಕೆ 10-15 ರೈಲುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಂದು ರೈಲು ಪಾಸ್ ಆಗಬೇಕಾದ್ರೆ ನಿಮಗೆ ಮಿನಿಮಮ್ ಅರ್ಧ ಗಂಟೆ ಗೇಟ್ ಹಾಕ್ತಾರೆ ಮಿನಿಮಮ್. ರೈಲು ಬರುವಾಗ ಒಂದು 10 ನಿಮಿಷ ಮೊದಲು ಗೇಟ್ ಹಾಕ್ತಾರೆ, ಒಂದು 10 ನಿಮಿಷ ರೈಲು ಪಾಸ್ ಆಗ್ತದೆ, ಮತ್ತೆ 10 ನಿಮಿಷ ರೈಲು ಹೋದ ಮೇಲೆ
ಗೇಟ್ ತೆಗಿತಾರೆ. ಅಷ್ಟೊತ್ತಿಗೆ ಆ ಕಡೆಗೆ ಒಂದು ಅರ್ಧ ಕಿಲೋಮೀಟರ್, ಈ ಕಡೆಗೆ ಒಂದು ಅರ್ಧ ಕಿಲೋಮೀಟರ್ ವಾಹನಗಳು ನಿಂತಿರ್ತದೆ. ಆ ವಾಹನಗಳು ಹೋಗಿ ಪಾಸ್ ಆಗೋ ಹೊತ್ತಿಗೆ ಇನ್ನೊಂದು ರೈಲು ಬರ್ತದೆ. ಕಾಯೋರು ಕಾಯ್ತಾನೆ ಇರಬೇಕು. ವಿಷಯ ಇರುವುದೇನು ಅಂದ್ರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಏನು ಮಾಡುವುದು ಅಂತ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳು ಬರ್ತವೆ, ಫೈರ್ ಸರ್ವಿಸ್ಗಳು ಹೋಗ್ಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡುದು? ಯಾಕಂತ ಹೇಳಿದ್ರೆ ಮಂಗಳೂರು ನಗರದ ಒಳಗೆ ಬರ್ಲಿಕ್ಕೆ ಅಥವಾ ಮಂಗಳೂರು ನಗರದಿಂದ ಕಾಸರಗೋಡು ಕಡೆಗೆ ಹೋಗ್ಲಿಕ್ಕೆ ಅತ್ಯಂತ ಹತ್ತಿರದ ರಸ್ತೆ ಅದು. ಈಗ ಎಲ್ಲ ರಸ್ತೆಗಳು ಆ ಪ್ರದೇಶ ರಸ್ತೆಗಳು ಡೆವಲಪ್ ಆಗಿದೆ, ಎಲ್ಲ ಡಬಲ್ ರೋಡ್ಗಳಾಗಿದೆ, ಕಾಂಕ್ರೀಟ್ ರೋಡ್ಗಳಾಗಿದೆ. ಆ ಪ್ರದೇಶ ಅಷ್ಟು ಸುಂದರ ಆಗಿದೆ. ಆ ಪ್ರದೇಶದಲ್ಲಿ ನೀವು ವಾಹನಗಳಲ್ಲಿ ಹೋಗುವುದೇ ಒಂದು ನಿಮಗೆ ಬೇರೆ ರೀತಿಯ ಅನುಭವ ಕೊಡ್ತದೆ. ನೀವು ಒಂದು ಒಂದು ಬಡಾವಣೆಗೆ ಹೋದಾಗ ಹೊಸ ಬಡಾವಣೆಯನ್ನು ಒಂದು ನಿರ್ಮಾಣ ಮಾಡ್ತೇವೆ. ಅಗಲವಾದ ರಸ್ತೆಗಳು, ಹೂದೋಟಗಳು, ಈ ರೀತಿಯಾಗಿ ಬಡಾವಣೆ ನಿರ್ಮಾಣ, ಆ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅಂತ ಇದರಲ್ಲಿ ಕೊನೆಯ ಹಂತದಲ್ಲಿ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಇದರ ಸಮಸ್ಯೆ ಏನಂತ ಹೇಳಿದ್ರೆ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಒಂದು ಅದನ್ನು ಒಪ್ಪಿಕೊಳ್ಳುವ. ಆದರೆ ಅಧಿಕಾರಿಗಳನ್ನು ಬಿಸಿ ಕೆಲಸ ಮಾಡಿಸುವಂತಹ ಜನಪ್ರತಿನಿಧಿಗಳು ಬೇಕಲ್ಲ. ಯಾಕಂತ ಹೇಳಿದ್ರೆ ಅದು ಮಹಾನಗರ ಪಾಲಿಕೆಯು ರೈಲ್ವೆ ಇಲಾಖೆಗೆ ಹಣ ಸಂದಾಯ ಮಾಡಿದೆ. ರೈಲ್ವೆ ಇಲಾಖೆಯ ಜವಾಬ್ದಾರಿ ಅದನ್ನು ಮಾಡಿಸುವುದು. ಆದರೆ ರೈಲ್ವೆ ಇಲಾಖೆಯ ಅಧಿಕಾರಿಗಳ ಮೇಲೆ ನಮ್ಮ ಅಧಿಕಾರಿಗಳು ಒತ್ತಡ ಇರಬೇಕು. ನಮ್ಮ ಅಧಿಕಾರಿಗಳ ಒತ್ತಡ ಇರಲಿಕ್ಕೆ ಆಗಿದ್ರೆ ಸ್ಥಳೀಯ ಜನಪ್ರತಿನಿಧಿಗಳ ಒತ್ತಡ ಇರಬೇಕು. ರೈಲ್ವೆ ಇಲಾಖೆಯ ಮೇಲೆ ನೀವು ಒತ್ತಡ ಇರಬೇಕಾದ್ರೆ ನಿಮಗೆ ಸಂಸತ್ ಸದಸ್ಯರೇ ಆಗ್ಬೇಕಷ್ಟೇ. ಸಾಮಾನ್ಯರನ್ನ ಅವರೆಲ್ಲ ಕ್ಯಾರ್ ಮಾಡಲ್ಲ, ಸಾಮಾನ್ಯ ಅಧಿಕಾರಿಗಳನ್ನ. ಅವರಿಗೆ ಯಾವ ನೋಟಿಸ್ ಕೊಟ್ಟರು ಅವ್ರು ಕ್ಯಾರ್ ಮಾಡೋದಿಲ್ಲ. ಜಿಲ್ಲಾಧಿಕಾರಿಗೆ ಸ್ವತಃ ಬಂದು ನಿಂತರು ರೈಲ್ವೆ ಇಲಾಖೆ ಒಬ್ಬ ಇಂಜಿನಿಯರ್ ಹತ್ತಿರಕ್ಕೆ ಬರೋದಿಲ್ಲ, ಗೊತ್ತಾ? ಅಷ್ಟು ದಿಮಾಕ್ ಇರ್ತದೆ ಅವ್ರಿಗೆ. ನಾವು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂತ ಆ ರೀತಿಯ ಅವ್ರಿಗೆ ಅವರನ್ನು ಬೆವರಿಳಿಸ್ಲಿಕ್ಕೆ ಸಂಸತ್ ಸದಸ್ಯರಾಗಬೇಕು. ನಳಿನ್ ಕುಮಾರ್ ಕಟೀಲ್ ಇರುವಾಗ ನಾವು ಹಲವು ಬಾರಿ ನೋಡಿದ್ದೇವೆ. ಅವರ ಎಲ್ಲ ಹಿರಿಯ ರೈಲ್ವೆ ಇಲಾಖೆ ಅಧಿಕಾರಿಗಳು ಸರ್ಕ್ಯೂಟ್ ಹೌಸ್ಗೆ ಬಂದು ಮೀಟಿಂಗ್ ಅಲ್ಲಿ ಪಾಲ್ಗೊಳ್ತಾ ಇದ್ರು. ಆದ್ರಿಂದಾಗಿ ಮಂಗಳೂರು ಜಂಕ್ಷನ್ ರೈಲ್ವೆ ನಿಲ್ದಾಣ ಇರ್ಬೋದು, ಸೆಂಟ್ರಲ್ ರೈಲ್ವೆ ನಿಲ್ದಾಣ ಇರ್ಬೋದು, ಎರಡೂ ಸಹ ಅಷ್ಟು ಡೆವಲಪ್ ಆಗಿರೋದು, ಅಷ್ಟು ರೈಲುಗಳು ಬಂದು ನಿಂತುಕೊಳ್ಳಿಕ್ಕೆ ಅದರ ಪಿಟ್ಲೈನ್ ಎಲ್ಲ ಕಾಮಗಾರಿಗಳು ಆಗಿದ್ದು ಎಲ್ಲವೂ ಆ ಕಾರಣದಿಂದಾಗಿ. ಇಲ್ಲದಿದ್ರೆ ಕೇರಳ ಲಾಬಿ ಇರುವಂತಹ ರೈಲ್ವೆ ಇಲಾಖೆಯಲ್ಲಿ ಇಲ್ಲಿನ ರೈಲ್ವೆ ವ್ಯವಸ್ಥೆಗಳು ಡೆವಲಪ್ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸೋಕೂರಿನಿಂದ ನಂತರ ಅದು ಕೊಂಕಣ ರೈಲ್ವೆಗೆ ಸೇರ್ತಾ ಇತ್ತು. ಈ ಮಂಗಳೂರು ರೈಲ್ವೆ ನಿಲ್ದಾಣವನ್ನು ನೈಋತ್ಯ ವಲಯಕ್ಕೆ, ಹುಬ್ಳಿ ಹೆಡ್ ಕ್ವಾರ್ಟರ್ ಅಲ್ಲಿಗೆ ಸೇರಿಸ್ಬೇಕಂತಿತ್ತು. ಈ ದಕ್ಷಿಣ ವಲಯದಿಂದ ನೈಋತ್ಯ ವಲಯಕ್ಕೆ ಸೇರಿಸ್ಬೇಕಂತಿತ್ತು. ಅದು ಅವರು ಕೇರಳ ಲಾಬಿ ಅವಕಾಶ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ನಾವು ರೈಲನ್ನು ಅವಲಂಬಿಸುವುದು ಕಡಿಮೆ, ಅದು ಕೇರಳದವರು ರೈಲು ಅವಲಂಬಿಸೋದು ಜಾಸ್ತಿ. ಕೇರಳದವರು ಏನೇ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕಾರ್ ಇಟ್ಟುಕೊಂಡು ರೈಲ್ ಹತ್ತಾರೆ. ಇಲ್ಲಿ ಅವರಿಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಗೊತ್ತಿರ್ತದೆ ಎಷ್ಟು ಗಂಟೆಗೆ ರೈಲು ಹೊರಡ್ತದೆ. ಬಂಡಿ ಪೋಯಿ ಅಂತೇಳಿ ಓಡುದೇ ಕೆಲಸ ಬಿಟ್ಟು ಆ ರೀತಿಯಾಗಿ ಅವರು ರೈಲನ್ನು ಕರ್ನಾಟಕದ. ಮತ್ತೆ ಇದು ಟಿಕೆಟ್ ದರವನ್ನು ಕಂಪೇರ್ ಮಾಡಿದ್ರು ರೈಲಿಗೆ ಕಡಿಮೆ ಅಲ್ಲ, ರೈಲಿಗೆ ಕಡಿಮೆ, ಟಿಕೆಟ್ ದರ ಕಡಿಮೆ. ಅದನ್ನಲ್ಲ ಅವರಿಗೆ ಯಾಕಂದ್ರೆ ಒಂದನೇದ್ದು ಸೇಫೆಸ್ಟ್ ಟ್ರಾವೆಲ್ ಅಂತ ಹೇಳಿ ರೈಲ್ವೆ ಪ್ರಯಾಣ ಆದಷ್ಟು ಸೇಫ್ ಆಗಿರುತ್ತೆ, ಸುರಕ್ಷಿತ ಪ್ರಯಾಣ. ಅದಕ್ಕಾಗಿ ಅವರು ರೈಲ್ವೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಯಾಕಂದ್ರೆ ನಮ್ಗೆ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ, ನಾವು ರಸ್ತೆಯನ್ನು ಅವಲಂಬಿಸ್ತೇವೆ. ಆದ್ರೆ ಕೇರಳದವರು ರೈಲನ್ನು ಅವಲಂಬಿಸ್ತಾರೆ. ಅದರಿಂದಾಗಿ ಇಲ್ಲಿ ರೈಲ್ವೆ ಇದನ್ನ ಅಷ್ಟು ಡೆವಲಪ್ ಮಾಡಿ ಮ್ಯಾಂಗ್ಳೂರು ಜಂಕ್ಷನ್ ಮತ್ತು ಮ್ಯಾಂಗ್ಳೂರು ಸೆಂಟ್ರಲ್ ಈ ವಿಭಾಗವನ್ನೇ ಹುಬ್ಳಿ ವಲಯಕ್ಕೆ ಸೇರಿಸ್ಬೇಕು, ನೈಋತ್ಯ ವಲಯಕ್ಕೆ ಸೇರಿಸ್ಬೇಕಂತಿತ್ತು. ದಕ್ಷಿಣ ವಲಯದಲ್ಲಿದೆ, ನೈಋತ್ಯ ವಲಯಕ್ಕೆ ಸೇರಿಸಿದ್ರೆ ಅಲ್ಲಿ ಹೆಡ್ ಕ್ವಾರ್ಟರ್ ಆಗ್ತದೆ. ಈಗ ನಮ್ಗೆ ಪಾಲ್ಘಾಟ್ ಹೆಡ್ ಕ್ವಾರ್ಟರ್. ಪ್ರತಿಯೊಂದು ಪತ್ರ ವ್ಯವಹಾರ ಏನು ಮಾಡೋದಿದ್ರೆ ಪಾಲ್ಘಾಟ್ ಅಲ್ಲಿ ಮಾಡಬೇಕು, ಪಾಲ್ಘಾಟ್ ಮಾಡಬೇಕು. ಅಲ್ಲಿಂದ ಯಾವ್ದಾದ್ರು ಅಧಿಕಾರಿಗಳು ಬಂದ್ರೆ ಇಲ್ಲಿ ಅವರು ಮಾಹಿತಿಯೇ ಕೊಡುದಿಲ್ಲ ಸ್ಥಳೀಯರಿಗೆ. ಅಂತದೆಲ್ಲ ಸಮಸ್ಯೆಗಳು ಇತ್ತು. ಅದರಿಂದಾಗಿ ಈ ಸಮಸ್ಯೆಯನ್ನು ಅವರು ಆದಷ್ಟು ಬೇಗ ಕೇಳಬೇಕು. ಯಾಕಂದ್ರೆ ರೈಲ್ವೆ ಇಲಾಖೆಯವರು ಸಹ ಇದರ ಮೇಲೆ ಒತ್ತಡ ಇರಬೇಕು. ಯಾಕಂದ್ರೆ ಅವರಿಗೆ ಇದು ಸಂಬಂಧಪಟ್ಟದ, ಅವರ ರೈಲು ಹೋಗ್ತಾ ಬರ್ತಾ ಇರ್ತದೆ, ಅವರ ರೈಲಿಗೆ ಏನು ಸಮಸ್ಯೆ ಆಗುದಿಲ್ಲ. ಅವರು ಅದನ್ನು ಕಾಂಟ್ರಾಕ್ಟ್ ಕೊಟ್ಟು ಬಿಟ್ಟಿದ್ದಾರೆ. ಅವರಿಗೆ ಮಹಾನಗರ ಪಾಲಿಕೆ
ಹಣ ತುಂಬಿಸಿಕೊಟ್ಟಿದೆ, ಅವರು ಕಾಂಟ್ರಾಕ್ಟ್ ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ರೈಲ್ವೆ ಇಲಾಖೆಯವರು ಅವರ ಕಾಂಟ್ರಾಕ್ಟ್ಗಳ ಮೇಲೆ ಕಾಂಟ್ರಾಕ್ಟ್ ಕೊಟ್ಟದವರು ಅವರ ಕಾಂಟ್ರಾಕ್ಟ್ಗಳ ಮೇಲೆ ಒತ್ತಡ ಇದೆ, ಅದನ್ನು ಆದಷ್ಟು ಶೀಘ್ರವಾಗಿ ಮಾಡಿಸ್ಬೇಕು. ಎಸ್, ಥ್ಯಾಂಕ್ ಯು ಸರ್, ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ನಾವು ನಿಮಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇದ್ದೀವಿ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. We top the stage for our success, leading us to Ashoka Business Center as our next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval,
drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.